ಯಾರದು ಲೈಕ್ ಕೊಟ್ಟಿದ್ದು ಸೈಲೆಂಟ್ ಆಗಿ ಮೇಲೆ ಮಾತಾಡೋದು? ಯಾರು ಲೈಕ್ ಕೊಟ್ಟಿದ್ದದು? ನಾರಾಯಣ್ ಹಾಯ್ ಪನಂದುಲ್ಲೇರು, ಹಾಯ್ ಬಾವ, ನಮಸ್ತೆ, ವೆಲ್ಕಮ್ ಟು ಲೈವ್. ವೀರೇನ ಲೈಕ್ ಕೊರ್ನಿ? ಅಶ್ವಿನಿ ಸಾರಿ ಅವಿನಾಶ್ ನಾಯಕ್ ಬರ್ತೀರ. ಹಾಯ್ ಅವಿನಾಶ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವಿಜಯದಶಮಿ ಮಾತೆರೆಗಳ ನಾರಾಯಣ್ ಬಾವಾಗ್ಲ ಅವಿನಾಶಿಗ್ಲ ಬೊಕ ಓಲ್ ತಿರ್ಗೊಂದುಲ್ಲರಿನಿ. ಅಕ್ಷಯ ಪಾತ್ರೆ ಬರ್ತೀರಿ. ಹಾಯ್ ನವೀನ್ ಬ್ರೋ ಪಣಂದುಲ್ಲೇರು. ಹಾಯ್ ಅಕ್ಷಯ ಪಾತ್ರೆ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಬತ್ತಿನೇಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಅಂಚಿನಿ. ಹ್ಯಾಪಿ ವಿಜಯದಶಮಿ ರೆಗ್ಲ ಎಂಚ ಉಂಡು ಇನ್ನಿತ್ತು ದಿನಪುರ ಬಿಸಿ ಉಳ್ಳಾರ? ಅವಿನಾಶ್ ನಾಯಕ್ ಯಾನು ಶಾರದೆ ವಿಸರ್ಜನೆ ಉಳ್ಳೆ ಓ ಅಂದೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ಬಿಜಿ ಟೈಮ್ ಇಡ್ಲ ಒಂಜಿ ನಿಮಿಷ ಹೆಂಕೋರಿಯಾರತ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಕೇಶವ ಬ್ರೋ ಪಣಂದುಲ್ಲೇರು. ಅಕ್ಷಯ ಪಾತ್ರೆ ಕೇಶವ ಎನ್ನತ ಹೆಂಗೆ ನೆನಪರ್ಪು ಜೀರ್ರ ಪುದರ್ ಸತ್ಯ. ಸಾರಿ ಅವೇ ಕೇಶವ ಬ್ರೋ ವಿಜಯದಶಮಿ ರೆಗ್ಲ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವಿಜಯದಶಮಿ. ಹಾಯ್ ನಾರಾಯಣ್ ಬ್ರೋ ಪಣಂದುಲ್ಲೇರು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲರಿಗೂ ನಮ್ಮದು ಹ್ಯಾಪಿ ವಿಜಯದಶಮಿ. ಇವತ್ತು ತುಂಬ ಖುಷಿಯ ದಿವಸ. ನಿಮಗೆಲ್ಲರಿಗೂ ಬ್ಯುಸಿ ಇದ್ದೀರಾ ನೀವು, ಆದರೂ ನಮ್ಮ ಲೈವಿಗೆ ಬರ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಕಮಲ ಕುಲಾಲ್ ಬರ್ತೀರಾ. ಹಾಯ್ ಕಮಲ ಕುಲಾಲ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಇರೆಗ್ಲ. ಹ್ಯಾಪಿ ದಸರಾ, ಹ್ಯಾಪಿ ವಿಜಯದಶಮಿ. ನಾರಾಯಣ್ ಕುಲಾಲ್ ಹಾಯ್ ಕಮಲ ಕಮಲ. ಅಕ್ಷಯ ಪಾತ್ರೆ ಎನ್ನ ಪುದರ್ ಫೇಮಸ್ ಆಂಡ್ ಮಾತ ಲೈವ್ ಆ್ಯಕ್ಚುಲಿ ಎಂಕ್ ಇರು ಪುದರ್ ಚೇಂಜ್ ಮಾಡ್ತಿದ್ದೀನಿ ಗೊತ್ತಿಜ್ಜಾಂಡಿ ಆನಿ ಇರ್ನ ಕೇಶವ ದಟ್ಟೆ ಬತ್ತಿತ್ತಾರತ್ತ ರಾಜು ಬ್ರೋ ನಟ್ಟಿಗೆ. ಸೊ ಐದು ಪಕ್ಕ ಇರು ಪುದರ್ ಚೇಂಜ್ ಮಾಡಿದೆ ಮನ್ಪುಜಾತ ಎಂಚಾದ. ಸೊ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತದೆ ಸಪೋರ್ಟ್ ಮಾಡ್ತೀನಿ. ಕಾವೆ 14 ಜನ ಏರು ಅವು ಬತ್ತು ಪೋಪಿನಗಳ್ಪುರ. ಕೋಸ್ಟಾ ಸ್ಪೈಸ್ ಬರ್ತೀರಿ. ಹಾಯ್ ಕೋಸ್ಟಾ ಸ್ಪೈಸ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಅಂಚಿನಿ. ಏರ್ ಮಾತಾ ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೇ. ಮಾತೆರೆಗಳ ನಮಸ್ತೆ ಮನೊಂದುಲ್ಲೇರು. ಕೋಸ್ಟಾ ಸ್ಪೈಸ್ ಪಿನ್ ಮಾಡ್ಪೋ ಯಾರೆಲ್ಲ ಬರ್ಪಿರೋದುಗ. ಕೋಸ್ಟಾ ಸ್ಪೈಸ್ ನೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೇ. ಎನ್ನ ಆ್ಯಡ್ ಆವೊಂದುಂಡು ಮನೊಂದುಲ್ಲೇರು. ಎನ್ನೆಟ್ಟು ಆ್ಯಡ್ ಆವೊಂದುಂಡು ಪಂಡ ದಾದ ಆ್ಯಡ್ ಆವೊಂದುಂಡು ಮೈನಸ್ ಆ್ಯಡ್ ಬರೋದುಂಡಾ? ಓಕೆ ಎನ್ನ ಲೈವ್ ಬನ್ನಾಗ ಆ್ಯಡ್ ಬರೋದುಂಡಾ? ಇಟ್ ಮೀನ್ಸ್ ಮನಿ ವೀಡಿಯೋಸ್ ಕ್ಲಿಪ್ ಮನ್ಪೊಚ್ಚಿ ಹೆಂಗೋ ಸ್ಕ್ರೀನ್ ಶಾಟ್ ಜೊತೆ ಕಡಪುಲ್ಲ ಎಂಚ ಆ್ಯಡ್ ಬರ್ಪುಣು ಸೈಡ್ ಬರ್ಪುಣ ನಡುಟು ಬರ್ಪುಣ ಅಂದವ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ ಎಂಕ ಬತ್ತಿಜಿ ರೆಗ್ಲ ಬರ್ಪುಣು ಮಾತ್ರೆಗಳ ಬರ್ಪುಣು ಪೋಡೆಚ್ಚಿ ಆ್ಯಡ್ ಬತ್ತಿನೇ ಸ್ಕಿಪ್ ಮನ್ಪೊಚ್ಚಿ ಫುಲ್ಲು ತೋಂದು ಪ್ಲೇ ಆ್ಯಡ್ನೇ ನಮಕ್ ದಾದಂಡಲ ಮನ್ಪೆರಂಡು ಬೊಕ್ಕ ಎಡ್ಡೆ ಕೆಲಸಗೂ ಉಪಯೋಗಿಸ್ಯಾರಂಡು. ಫಸ್ಟೇ ಆ್ಯಡ್ ಬರ್ಪಿನಿ ಅನ್ನೋದಿಲ್ಲ ಅಂದಂದು ಫಸ್ಟೇ ನನ್ನ ಬರ್ಪುಣು ಅಂಚಂತೀನಿ ಮುರಾಣಿ ಆಯ್ನಾತ್ರ ತಂಚಾದ. ಓಹೋ ಬಣಂದುಲ್ಲೇರೆ ನಾರಾಯಣ್ ಬ್ರೋ, ನಾರಾಯಣ್ ಬಾವೆ ಭಯಂಕರ ಇತ್ತು ಬಂಗ ಬರಂದುಂಡಿಗೆ ಭಯಂಕರ ಅಂದ ಕುಲ್ಲುನ ಅಂಚ ಬಣ್ಣ ಮಲ್ಲ ಬರ್ಪುಜಿ ಚೂರು ಪಿಲ್ಸ್ ದಕ್ಕುನಾಗು ಫಿಲ್ಸ್ ಬಂಡ 25 ಪೈಸೆ ಉಂಟು ಐದ ತಿರ್ತು ದುಂಬಿತ್ತನತ 5 ಪೈಸೆ 10 ಪೈಸೆ ಅಂಚಪುರ. ನಾರಾಯಣ್ ಅನ್ನಾಗ ಬತ್ತಿಜಿ ಏನಂದ್ರೆ ನಾರಾಯಣ್ ಬಾವೆ ಈರ ಆವು ಎಡ್ಡೆಡ್ಡೆ ಗೀವಾವೆ ಮಲ್ಪುಳೆ ಗೀವಾದ ಪ್ಲಾನ್ ಮನ್ಪುಗ ನನ್ನ ಇತ್ತೆ ಬರಡು ಒಂಚೂರು ಅಂಡಲ್ಲ ಇಜ್ಜಿ ಎಂಕ್ ಬೈಜ್ಜಿ ಅನ್ನೋದು ನನ್ನ ಇನ್ನೊಂದು ಪ್ಲ್ಯಾನ್ ಉಂಟು ಲೈವ್ ಗೀವ್ ಅವೇ ಎಂಚ ಮನ್ಪುಂಡು ಪಂಡದು. ಸೊ ಆ ಪ್ಲ್ಯಾನ್ ನಾನು ಪನ್ಪೆ ಒಂದೇ ಜನ ಬರಡ ಆತಿತ್ತ ಮನೋಡ. ಗಮಾಟಾರು ಬರ್ತಾರೆ ತುಳು ಇನ್ ಕನ್ನಡ ಬಂದಿದ್ದಾರೆ. ಹಾಯ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಫಸ್ಟ್ ಟೈಮ್ ಬಂದಿದ್ದೀರಾ ಲೈವ್ಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ. ಈರು ತುಳುತ್ತಾರಂಡ ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರ್ಪುರ ಹ್ಯಾಪಿ ದಸರಾ ಇರೆಗ್ಲ ವಿಜಯದಶಮಿದ ಶುಭಾಶಯಲು ಅಂಚನೆ ಲೈಕ್ ಕೊಡ್ತಿದ್ದ ಒಂಜಿ ಲೈಕ್ ಕೊಡ್ಲಿ ಸ್ಕ್ರೀನ್ ಡಬಲ್ ಟ್ಯಾಪ್ ಮನ್ಪ್ಲೆ ವಿಜ್ಜಿಂದಂಡ ಚಾನಲ್ಗೆ ಬೋದು ಸಬ್ಸ್ಕ್ರೈಬ್ ಮನ್ಪ್ಲೆ ಸಪೋರ್ಟ್ ಮನ್ಪ್ಲೆ ಎಂಕ್ಲೆಗ್. ಆರ್ಟಿಸ್ಟ್ ಪರಾವು ಬರ್ತೀರಾ? ಹಾಯ್ ಅನ್ನ ಪಡೆದಿದ್ದೀರಾ. ಹಾಯ್ ಆರ್ಟಿಸ್ಟ್ ಪರಾವು, ವೆಲ್ಕಮ್ ಟು ಲೈವ್. ಫಸ್ಟ್ ಟೈಮ್ ಬಂದಿದ್ದೀರಾ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಜಯದಶಮಿಯ ಶುಭಾಶಯಗಳು. ನಾನು ಸಬ್ಸ್ಕ್ರೈಬ್ ಅಂತ ಹೇಳುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಅದನ್ನು ನೀವು ಮನ್ನಿಸಿಕೊಳ್ಳಿ ಆಯಿತಾ. ಎದೆಗೆ ತೆಗೊಳ್ಬೇಡಿ, ಬಿಟ್ಟುಬಿಡಿ. ಎಸ್ ಫಸ್ಟ್ ಟೈಮ್ ಬ್ರೋ. ಓಕೆ, ಯಾವ ಊರು ನಿಮ್ಮದು ಸರ್? ಕರ್ನಾಟಕ. ಯಾವ ಊರು? ಕರ್ನಾಟಕ ತುಳುವ?
ಸೇಮ್ ಟು ಯು ಬ್ರೋ, ಥ್ಯಾಂಕ್ ಯು. ನಿಮ್ಮ ಹೆಸರೇನು? ಪುದರ್ದಾದೀರ್ನ? ಓಕೆ ಒಣಮೇಲೆ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ. ಬೆಳಗಾವಿಯಾ? ಓಕೆ ಕನ್ನಡ ಹಾಗಾದರೆ. ಓಕೆ ಬೆಳಗಾವಿಯಿಂದ ನಮ್ಮ ಆರ್ಟಿಸ್ಟ್ ಪರಾವೋ ಇದ್ದಾರೆ. ನಿಮ್ಮ ಹೆಸರು ಹೇಳಿದರೆ ತುಂಬ ಖುಷಿ ಆಗುತ್ತೆ. ಯಾರು? ಪವಿತ್ರ? ಓಕೆ, ಥ್ಯಾಂಕ್ ಯು ಸೋ ಮಚ್ ಪವಿತ್ರ, ವೆಲ್ಕಮ್ ಟು ಲೈವ್. ನಿಮ್ಮ ಹೆಸರನ್ನು ಬರೆದಿಡ್ತೇನೆ, ಮತ್ತೆ ಯಾವಾಗಲೂ ಬಂದರೂ ನನಗೆ ನೆನಪಿರಬೇಕಲ್ಲ. ಆರ್ಟಿಸ್ಟ್ ಪರಾವೋ. ಪವಿತ್ರ ಫ್ರಮ್ ಬೆಳಗಾವಿ. ಊಟ ಆಯ್ತು ಅಂತ ಕೇಳ್ತಿದ್ದಾರೆ. ನಮ್ದು ಊಟ ಆಯ್ತು ಬ್ರೋ ಬಾವ, ನಿಮ್ದು ಆಯ್ತಾ? ನಮಗೆ ಇವತ್ತು ಪುಂಡಿಗಸಿ ಇತ್ತು. ಅಯ್ಯೋ ಮೆನ್ ಬ್ರೋ, ಈ ಲಾಸ್ ಅಂತಿದ್ದಾರೆ. ಮೆಮೊರಿ ಅಂದರೆ ಮೆಮೊರಿ ಲಾಸ್ ಆಗ್ತದೆ ಎಲ್ಲ, ತುಂಬ ಜನ ಬಂದು ಮಾತಾಡುವಾಗ ಮತ್ತೆ ನೆನಪಿರೋದಿಲ್ಲ ಯಾರು ಅಂತ. ಸೊ ಬರೆದಿಟ್ರೆ ಒಳ್ಳೇದಲ್ಲ, ಒಂದು ಸೆಕೆಂಡ್ ನೋಡಿದರೆ ಆಯಿತು. ನಾರಾಯಣ್ ಕುಲ ಮನಸ್ಸಿಗೆ. ಮತ್ತೆ ಹೇಗಿದ್ದೀರಿ? ನಿಮ್ಮದು ಚಾನೆಲ್ ಉಂಟಾ? ಚಾನೆಲ್ ಇದ್ದರೆ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಬೇಡಿ, ಮತ್ತು ಕಾಮೆಂಟ್ ಹಾಕಿ ವಿಡಿಯೋ ನೋಡಿ, ನಮ್ಗೆ ಗೊತ್ತಾಗ್ತದೆ ನೀವು ಕಾಮೆಂಟ್ ಮಾಡಿದ್ದೀರಾ ಅಂತ. ಚಾನೆಲ್ ಉಂಟು ಅಂತಾದರೆ ವಿಡಿಯೋ ನೋಡಿ 1-2-3 ಶಾರ್ಟ್ಸ್ ನೋಡಿ ಲೈಕ್ ಕೊಟ್ಟು ನಂತರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಬೇಗ ಮಾಡಿ, ತೊಂದರೆ ಇಲ್ಲ. ನಾನು ಮೆಹಂದಿ ಆರ್ಟಿಸ್ಟ್ ಬ್ರೋ. ಹೌದಾ? ಓಕೆ. ಸೊ ನಿಮ್ಮದು ಡಿಸೈನ್ಸ್ ಎಲ್ಲ ಇರ್ಬೋದಲ್ಲ, ನಿಮಗೆ ಚಾನೆಲ್ ಮಾಡ್ಬೋದು. ನಿಮ್ಮ ಊರು ಯಾವುದು ಬ್ರೋ? ನಮ್ಮ ಊರ್ದು ಮಂಗಳೂರು. ಮಂಗಳೂರಿನಲ್ಲಿ ಬಾರಿ ಕಡಲ ಉಂಟಮ್ಮ. ನಮ್ಮ ಊರದ ಶಾರದ ವಿಸರ್ಜನೆ. ನಿಖಲ ಊರ್ದನಾ? ಓಕೆ ವೆರಿ ಗುಡ್. ಪೋಯ್ ಸತಿ ಅಲ್ಲ ಬತ್ತಿತ್ತೆ ನಿಖಲ ಊರ್ದ ಶಾರದ ವಿಸರ್ಜನೆಗೆ. ಸೊ ನೆನೆಪುಂಡು, ಮಿಸ್ ಮಂತೆ ಈ ಸತಿ. ನೆಕ್ಸ್ಟ್ ಇಯರ್ ತೂಕ ಎಂಕ್ಲೆಗೆ ಬಟಾಟೆ ಪದಂಗಿ ಗಸಿ. ಅವು ಬಟಾಟೆ ಆ್ಯಂಡ್ ಪದಂಗಿ. ಓಕೆ, ಎಡ್ಡೆ ನಿಖಲು ಎಡ್ಡೆ ತಿನ್ಪಾರ್. ಬನ್ನಿ ಜನರೇ, ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ, ಎಷ್ಟೋ ಮಂದಿ ಬಂದರು. ಲೈಕ್ ಕೊಡೋದವರು ಪ್ಲೀಸ್ ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವ್ರು ಎಲ್ಲಿಂದ ಬಂದರು? ಯಾರಿದು? ಮತ್ತು ಎಂಥ ವಿಶೇಷ? ಹೇಗಿತ್ತು ನಿಮ್ಮ ವಿಜಯದಶಮಿ ಹಬ್ಬ? ಹೇಗೆಲ್ಲ ಆಚರಿಸಿದ್ರಿ? 11 ದಿವಸ ಹೇಗೆ ಹೋಯಿತು? 9 ದಿವಸ ಹೇಗೆ ಹೋಯಿತು ಎಲ್ಲ ಹೇಳಿರಿ, ಮಾತಾಡಿರಿ. ಗುರು ಕುಡ್ರೋಳಿದ ಇನ್ನಿಯೇ ನನ್ನ ಊರು ಆಪುಂಡು ಮಲ್ಲೆಜ್ಜಿ ನೆಕ್ಸ್ಟ್ ಇಯರ್ ಅಂದಂದು. ಕುದ್ರೋಳಿದ ಇನ್ನಿಯೇ ನನ್ನ ಊರು ಆಪುಂಡು ಅಂದನು. ನನ್ನ ಉರುದಾಲಜ್ಜಪ್ಪ, ನನ್ನ ದೀಪಾವಳಿ ಬರ್ತನು ಒಂತೆ ದಿನ ಬುಡ್ದು ದೀಪಾವಳಿ ಬರ್ತನು ಅಂದಂದು. ದೀಪಾವಳಿ ಬರ್ಕೊಂಡು ದೀಪಾವಳಿ 20 ತಾರೀಕಿಗೆ 19 ತಾರೀಕಿಗೆ ಅದನ್ನುಂಡು. ಸೊ ಹ್ಯಾಪಿ ದೀಪಾವಳಿ. ಆರ್ಟಿಸ್ಟ್ ಪರಾವ್ ಇದ್ದೀರಾ ನೀವು? ಪವಿತ್ರರವರೇ ಇದ್ದೀರಾ? ಇದ್ದರೆ ನಾವೊಂದು ಪಿನ್ ಐಡಿ ಹಾಕಿದ್ದೇವಲ್ಲ, ಕೋಸ್ಟಾ ಸ್ಪೈಸ್. ನೀವು ವಿಡಿಯೋ ನೋಡ್ಲಿಕ್ಕೆ ಹೋಗಿದ್ದೀರಾ ಅಂತ ನಾವು ಕಾಣ್ತದೆ. ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಬನ್ನಿ ಈ ಸಲ ಮಾತಾ ಬೇಗ ಎವ್ರಿ ಇಯರ್ ಬೇಗ ಬರ್ಪಿ. ವರ್ಷ ಕೂಡ ಒಂಜಿ ವಾರಣದನ್ನ ಬೇಗ ಸೈಕಲ್ ನಮ್ಮ ಪಂಚಾಂಗ ಇಂಜಿನ ಉಂಡತ್ತ ಕ್ಯಾಲೆಂಡರ್ ಆಯ್ತಾ, ಒಂದು ಅಂಚೆನೆ ಚಂದ್ರ ಸೂರ್ಯ ಆಯ್ತಾ ಪುರ ಲೆಕ್ಕ ಹಾಪುಣತ. ಅವು ಮೂಲು ಮೊಕ್ಲೆಗಳ ಅಂಚೆನೆ ನಮಾಜ್ ಪುಣತ ರಮದಾನ್ ಪುರ ಅವಳ ಅಂಚೆ ಬೇಗ ಹಾಪುಣ. ಈ ಸಾಲದ ಕ್ಯಾಲೆಂಡರ್ 1941 ಕ್ಯಾಲೆಂಡರ್ದ ಸೇಮ್ ಆದುಪ್ಪು ಯಾನಪಗಿಜ್ಜಾನ್. ಎಲ್ಲಿ ಹೋಗಿದ್ದಾರೆ ಎಲ್ಲರೂ? ನಮ್ಮ ಡೈಲಿ ಬರುವವರು ಯಾಕೆ ಬರಲ್ಲ? ಇಜ್ಜಿ ಎಲ್ಲ ಒಂಜಿ ವಿಡಿಯೋ ತೂಯಿನು ಅಂದ. ಓಕೆ ಯಾರಿದ್ದೀರಪ್ಪ? ಬನ್ನಿ ಲೈವಿಗೆ ಬಂದು ಸಪೋರ್ಟ್ ಮಾಡಿ. ನಮಗೆ ಲೈವಿಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. 6385 ಮೈನೇನಿಕೆ ಸಂತು ಕೋಟೆ ಅನ್ಬತ್ತೀರ. ಹಾಯ್ ಸಂತನ್ನ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್. ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ.
ಇರೆಗ ವಿಜಯದಶಮಿದ ಶುಭಾಶಯಗಳು ಕೂಪನೊಂದುಲ್ಲೇರು ಆಂಡೆ ವನಸ್ಪುರ ಇರ್ನ ಓಲು ದಸರಾದ ಮೆರವಣಿಗೆ ಉಳ್ಳರ ಒಲ್ಪಲ ಎಂಚ ಎಂಜಾಯ್ ಮಾಡ್ತಾರೆ ವಿಜಯದಶಮಿ. ಲೈಕ್ ಕೊರನಗಳು ಲೈಕ್ ಕೊರ್ಲಿ, ವನಸ್ ಮನ್ಪನಗಳು ವನಸ್ ಮನ್ಪ್ಲೆ, ವಿಡಿಯೋ ತೋನಗಳು ವಿಡಿಯೋ ತುಲ್ಲೆ, ಸಬ್ಸ್ಕ್ರೈಬ್ ಮನ್ಪನಗಳು ಸಬ್ಸ್ಕ್ರೈಬ್ ಮನ್ಪ್ಲೆ. ಇಜ್ಜಿ ಬಣ್ಣದುಲ್ಲೇರು ಹುಷಾರ್ ಇಜ್ಜಿ ಬಣ್ಣ ತದಾದೆ ಒಂಜೊಂಜಿ ಪ್ರಶ್ನೆಗೆ ಉತ್ತರ ಕೊರೊಂದುಲ್ಲರ ಹುಷಾರು ಉಳ್ಳೆ ದಸರಾಗ ಪೋತುಜಿ ಅಂಚ ಮೀನು ಪಣದುಲ್ಲರ. ವಿ ಗೋಕುಲ್ ಬತ್ತೀರ. ಹಾಯ್ ವಿ ಗೋಕುಲ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಬತ್ತೀರಕ್ಕೆ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಬಲ್ಪದಾರಿ ಇರು. ವೆಜ್ ಹ್ಯಾಪಿ ವಿಜಯದಶಮಿ ಇರಗ. ಕನ್ನಡನ ತುಳುವ ಶುರು ಫಸ್ಟ್ ಬನ್ನೆ ತುಳುಟೆ ಪಾತಿರದಲ್ಲೇ. ಕನ್ನಡ ಮಾತಾಡೋರು ನನಗೆ ಮೊದಲು ಕನ್ನಡ ಅಂತ ಬರೀರಿ, ಆಗ ನಾವು ಕನ್ನಡದಲ್ಲೇ ಶುರು ಮಾಡ್ತೇವೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್. ಊಟ ಆಯ್ತಾ ಅಂತಿದ್ದಾರೆ. ನಮ್ಮದು ಊಟ ಆಯ್ತು ಸರ್, ನಿಮ್ದು ಆಯ್ತಾ? ನಿಮಗೆ ವಿಜಯದಶಮಿದು ಶುಭಾಶಯಗಳು. ಫಸ್ಟ್ ಟೈಮ್ ಲೈವ್ ನಮ್ಮ ಲೈವಿಗೆ ಬಂದಿದ್ದೀರಾ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸ್ಕ್ರೀನನ್ನು ಡಬಲ್ ಟ್ಯಾಪ್ ಮಾಡಿ, ಮತ್ತು ನಮ್ಮ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಹಾಕಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಹೇಗಿದ್ದೀರಿ ನೀವು? ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಹಾಗೆ ನಾವೊಂದು ಪಿನ್ ಐಡಿ ಹಾಕಿದ್ದೇವೆ, ಕೋಸ್ಟಲ್ ಸ್ಪೈಸ್ ಫ್ಲೇವರ್ಸ್ ಅಂತ. ಅದನ್ನು ಸಹ ಸ್ವಲ್ಪ ಸಪೋರ್ಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಿತೇಶನ್ನ ಬತ್ತೀರು. ಹಾಯ್ ನಿತೇಶನ್ನ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ. ಹ್ಯಾಪಿ ದಸರಾ ಇರೆಗ್ಲ. ವಿಜಯದಶಮಿದ ಶುಭಾಶಯಗಳು. ಬುಕ್ಕದಾದ ಸ್ಪೆಷಲ್ ಇತ್ತು ನೀನು. ವಿ ಗೋಕುಳು ಚೆನ್ನಾಗಿದ್ದೀನಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಾವು ಚೆನ್ನಾಗಿದ್ದೀವಿ. ಮತ್ತು ಊಟ ಮಾಡಿದ್ದೀರಾ ನೀವು? ಇವತ್ತೇನು ಸ್ಪೆಷಲ್ ಇತ್ತು? ಕೋಸ್ಟಲ್ ಸ್ಪೈಸ್ ಹ್ಯಾಪಿ ವಿಜಯದಶಮಿ ಮಾತಾಡಲ್ಲ ಪಣದುಲ್ಲೇರು. ಮಲ್ಲಿಕಕ್ಕ ಬತ್ತೀರು. ಹಾಯ್ ಹಾಯ್ ಬ್ರೋ ಪಣದುಲ್ಲೇರು. ಹಾಯ್ ಮಲ್ಲಿಕಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲಿ. ಗೋಕುಲು ಬಿರಿಯಾನಿ ಪಣದುಲ್ಲ. ಹೌದಾ, ನಾನು ಇವತ್ತು ಮಧ್ಯಾಹ್ನ ಬಿರಿಯಾನಿ ತಿಂದಿದ್ದೇನೆ. ಹೌದು. ಹೌದಾಯಿಗೆ ದೀನಿಗೆ ಏನಂದುಲ್ಲೇರು. ಹೌದಾಯಿಗೆ ಒಂದು ನಿಕುಲ್ ಪಲ್ಲೆ ಕೋಸ್ಟಸಿ ಸಾಯಿ ಬಣದುಲ್ಲೇರು. ಮಲ್ಲಿಕಕ್ಕ ಹ್ಯಾಪಿ ದಸರಾ. ಇಂಚ ಉಂಡು ದಸರಾಪುರ ಮೆರವಣಿಗೆ ಪೋಯರ ಒಡೆಲ್ಲ. ಲೈಕ್ ಕೊರನಕು ಲೈಕ್ ಕೊರ್ಲಿ. ಕಾಸ್ಪಾಡೋದು ಕಾಸ್ಪಾಡ್ರೇಜ್. ಓಕೆ, ಕಾಸ್ಪಾಡ್ರೇಜ್. ಹಾಯ್ ಹಾಯ್ ಬಣದುಲ್ಲೇರು. ಕೋಸ್ಟಲ್ ಸ್ಪೈಸ್ ಪಿನ್ನ ಇರ್ನವೇ ಅತ್ತೆ ಬಣದುಲ್ಲೇರು. ವಂಚೆ ಒಂತೆ ಬರ್ತು ಪಾಪ, ಅರೆಗೊಂಚಿ ಸಪೋರ್ಟ್ ಆವಡತ್ತೆ. ನಿಕುಲ್ ಪುರ ಒನ್ಕೆ ಆತಿನಕುಲ ಆ ರೀತಿ ಇರ್ನುದೆಟ್ಟುಳ್ಳೇರು. ಎಲ್ಲೇ ಕಮ್ಮಿ ತಿನ್ನಕಲಿ ನಮ್ಮ ಶುರು ಸಪೋರ್ಟ್ ಮಾಡ್ಕೊಡಿ ಆಪಲ್ಲ. ಕಾಸುದಾಯಿಗೆ ಮಾರು ನಿಮಗೆ ಏನಂದ್ರೆ ಅಂದಿ ಹೆಂಗೆ ನೆನಪೇಜ್ಜಿ ಯಾನು ಧನಂಜಯ ಪಂಡದ ಅಭ್ಯಾಸ ಆದ ಒಂಚೂರು ಅಯ್ಯ ಬರ್ಪೂಜೆ ನಾಂದಿನಿ. ಅಂದು ಪಾಪ ಅವು ಏನಂದ್ರೆ ವಿ ಗೋಕುಲು ಕನ್ನಡ ತೆಲುಗು. ಹೌದಾ, ಕನ್ನಡ ಬರ್ತದಾ? తెలుగు బర్తదా? నేను ఛానల్కు వెళ్ళి వీడియో చూడండి, సబ్స్క్రైబ్ చేయండి, సపోర్ట్ చేయండి. థ్యాంక్ యూ. భోజనం చేసినారా? బాగున్నారా? ಕೋಸ್ಟಲ್ ಸ್ಪೇಸ್ ತರಬೇನೆ ಕಮ್ಮಿ ಆತುಂಡೆ ಕಾತುಂಡತ್ತೆ. ತರಬೇನೆ ಕಮ್ಮಿ ಆತುಂಡು, ಬಟ್ ಅವು ಎನ್ನನೆ ಸೌಂಡ್ ಜಾಸ್ತಿ ಆರ ಬಲ್ಲಿನ ದೀನಿ ಅನ್ನು ಪಿರ ಮಂಡೆಗೆ ಹಾಕೊಂಡದ ಐಡಿಯಾ. ಮಲ್ಲಿಕಕ್ಕ ಭಾವ ಉಂಡಾರಕ್ಕೆ ಏನಂದಿಲ್ಲೇರು ಅಂದು ಬಾವೆ ಉಂಡೇರ ಅಂದಕ್ಕೆ ಏನಂದಿಲ್ಲೇರು. ಬಾವ ಉಂಡಾರ ಬಂದರು ಭಾವ ಬಂದರು ಏನು ಮಾತಾ ಪಿಕ್ಚರ್ ತೂತಾರು. ವೀಗೋಕುಲ ಅಣ್ಣ ನೀವು ಕನ್ನಡನ ತೆಲುಗ ಅಂತಿದ್ದಾರೆ. ನಾನು ಕನ್ನಡ నేను ಕನ್ನಡ, ಕರ್ನಾಟಕ ಮಂಗಳೂರು. ಮೆಲ್ಲ ಪಾತಿರ್ಲಿ ಒಂದೊಂದಲ್ಲಿ ಅವು ಮೆಲ್ಲ ಪಾತಿರ್ನ ಮಜಾ ಆಪಸ್. ನಿಕ್ಲೆ ಕಿರಿಗಿರಾಪ ನಿಜದ ನಿಕ್ಲೆ ಕಿರಿಗಿರಾಪನ ಫೋನೋಡ ಕಿರಿಗಿರಾಪ ಮೆಲಾನೆ ಪಾತಿರ ಅಪ್ಪ ಮೆಲಾನೆ ಆತೇನೆ ಸರಿತ ಸಿಸ್ ತರೇಬೇನೆ ಕಮ್ಮಿ ಆವು ಲೈವ್ಡು ಕಮ್ಮಿ ಆಪುಂಡು ಅಂದೇ ಕೋಡೆ ಕಂಡಬಟ್ಟು ತರಬೇನೆ ಕೋಡೆ ಎನ್ಮಾಂಡೆಗೆ ಜೇದಿನಿ ಅನ್ನು ದಿನೋಲ ಮಾತ್ರ ಬರ್ಪಿನ ಬೊಡ್ಚಿನ ಮಾತ್ರ ಪಡ್ಜಿ ವನಸ್ ಮಂತಿನಿ ಸೀದಾ ಜೆತ್ತೀನಿ. ಅರೆ
ನಾರಾಯಣ್ ಕುಲಾಲ್ ಹಾಯ್ ಮಲ್ಲಿಕಾಕ ಬಂದಿದ್ದಾರೆ. ಟೆಕ್ ಇನ್ ಕನ್ನಡ ಬತ್ತೇರು ಕಾಂತಾರ ಮೂವಿ ತೂಯರಕ್ಕೆ ರಿಜ್ಜಿ ಎಲ್ಲ ಜಸ್ಟ್ ಕೇನು ಕಾಂತಾರ ಮೂವಿ ತೂಯರ ಅಂದು ತೂಯಡ ರಿವ್ಯೂ ಪಲ್ಲೆ ಎಂಚೊಂಡು ಒಂದು ಬೊಕ್ಕ ಲೈಕ್ ಕೊಡ್ತಿದ್ದೀರ ಲೈಕ್ ಕೊರ್ಲೆ. ವೆಲ್ಕಮ್ ಟು ಲೈವ್ ಹ್ಯಾಪಿ ದಸರಾ ವಿಜಯದಶಮಿ ಬೊಕ್ಕ ಸಬ್ಸ್ಕ್ರೈಬ್ ಮಾಡ್ತಿದ್ದೀರ ಸಬ್ಸ್ಕ್ರೈಬ್ ಮಲ್ಪ್ಲೆ ವಿಡಿಯೋ ತುಲೆ. ಚಂದ್ರಾವತಿ ಅಕ್ಕ ಬತ್ತೇರು ಹಾಯ್ ಚಂದ್ರಾವತಿ ಅಕ್ಕ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ದಸರಾ ವಿಜಯದಶಮಿದ ಶುಭಾಶಯಗಳು ಇರೇಗ್ಲ ಬೊಕ್ಕ ಲೈಕ್ ಕೊಡ್ತಿದ್ದೀರ ಲೈಕ್ ಕೊರ್ಲಿ ಬೊಕ್ಕ ಗೋಕುಲ್ ಬತ್ತೀರಿ. ನಾನು ಬೆಂಗಳೂರು ಬಂದಿದ್ದೇನೆ ಹಾಯ್ ಬೆಂಗಳೂರು ಸಾರಿ ಇದು ಪಂಡರತೆ ಓಕೆ ಓಕೆ ನೀವು ಬೆಂಗಳೂರಲ್ಲ ಓಕೆ. ತೆಲುಗು ಕನ್ನಡ ಅಂತ ಕೇಳಿದ್ರಲ್ಲ ಅದಕ್ಕೆ ನಾನು ತೆಲುಗಲ್ಲಿ ಸ್ವಲ್ಪ ಸ್ವಲ್ಪ ಬರ್ತದೆ ಅದನ್ನು ಮಾತಾಡಿದ್ದು. ಈರು ಪಿಡ್ಕ ಪಾಡ್ನ ಏಪ ಉಂತವರು ಯಾನ್ ತೂಯ ಬಣದಿಲ್ಲರು ಯಾನ್ ಅವು ಬೆಚ್ಚ ನೀರು ಪಿಡ್ಕತ್ತಿ ಬೆಚ್ಚ ನೀರು. ಮಲ್ಲಿಕಾ ದುಬೈ ನಾರಾಯಣನ್ನ ಹಾಯ್ ಪಣಂದುಲ್ಲರು ಟೆಕ್ಕಿನ ಕಂಡು ಎಂಚಿನ ಮೂವಿ ಅನ್ನ ಅಂದ ಬಾರಿಸೋಕೊಂಡ ಪೋಡು ಎಲ್ಲೇ ಇಜ್ಜು ನಾನು ಶನಿವಾರ ಮೀನು ಬೈ ಆಡ್ತು ಓಡಾಂಡ ಶನಿವಾರ ಲೈವ್ ಉಂಡು ಆಯ್ತಾರ ಬನ್ನಿ ಜನರೇ. ಹೌದು ಸೂಪರ್ ಅಂತಿದ್ದಾರೆ ಸಪೋರ್ಟ್ ಮಾಡ್ತೀವಿ. ಜೈ ಶ್ರೀರಾಮ್ ಅಂತಿದ್ದಾರೆ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್ ಎಲ್ಲರಿಗೂ. ರೆಡ್ ಉಂಡ ಸೂಪರ್ ಉಂಡ ಪಿಕ್ಚರ್ ಸೂಪರ್ ಉಂಡ ಮೂವಿ. ಹರೇ ಕೃಷ್ಣ ಹರೇ ರಾಮ ಕನ್ನಡಿಗಾಸ್ ಎಸ್. ಲೈಕ್ ಡನ್ ಅಂದ್ರೆ ಹರೀಶನ್ನೇ ಬತ್ತೀರಿ. ಹಾಯ್ ಹರೀಶನ್ನ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಲೈಕ್ ಕೊಡ್ದು ಸಪೋರ್ಟ್ ಮಂತಿನಕ್ಕೆ ಬೊಕ್ಕ ಇರೆಗ್ ನಮ್ಮ ವಿಜಯದಶಮಿದ ಶುಭಾಶಯಗಳು. ಥ್ಯಾಂಕ್ ಯು ಹರೀಶನ್ನೇ ಸೂಪರ್ ಪಣಂದಿಲ್ಲರು. ವಿ ಗೋಕುಲ್ ಬಾಯ್ ಪಣಂದಿಲ್ಲ ಬಾಯ್ ವಿ ಗೋಕುಲ್. ಯು ಕ್ಯಾನ್ ಕಮ್ ನೆಕ್ಸ್ಟ್ ಸ್ಯಾಟರ್ಡೇ ವಿ ಹ್ಯಾವ್ ಸೇಮ್ ಟೈಮ್ ಲೈವ್ ಸೊ ಪ್ಲೀಸ್ ಕಮ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಬ್ಸ್ಕ್ರೈಬ್ ಚಾನೆಲ್ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ಡ್ ಯೆಟ್. ಓಕೆ ಹರೀಶನ್ನೇ ಸಪೋರ್ಟ್ ಬಂದಿಲ್ಲ. ಟೆಕ್ಕಿನ್ ತೂಲೆ ಐಟ್ ಚಾವುಂಡಿ ಬತ್ತದು ರಾಣಿ ಕೆರೆನ ಸೀನ್ ಉಂಡು ಸೂಪರ್. ಓ ಅಂದೆ ರಾಣಿನ ಕೆರೆನ ಸೀನಾ ಓಕೆ 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 ಬನ್ನಿ ಅವು ಲಾಸ್ಟ್ 15 ನಿಮಿಷ ಅದು ಪೋದೆ ಪೋಯ್ ಸತ್ತಿದಲ್ಲ ಕನೆ. ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿದವರು ವಿಡಿಯೋ ನೋಡಿ. ಮತ್ತು ಯಾರಿಗೆಲ್ಲ ಅಡ್ವರ್ಟೈಸ್ಮೆಂಟ್ ಬಂತು ಅಂತ ಹೇಳಿ ನನಗೆ ಲೈವ್ ಸ್ಟಾರ್ಟ್ ಮಾಡುವಾಗ ಅಡ್ವರ್ಟೈಸ್ ಬಂತ ನಿಮಗೆ ಹತ್ತತ್ತು ಮಿಡಲ್ ಡೇ ಓಕೆ ನೋ ಪ್ರಾಬ್ಲಮ್. ತೂಕ ಅವಳು ಎಂಚಿನಲ್ಲ ಆಡು ತೂಕ ಅವರ ತೂಕ ಐತಾರ ತೂಕ ಯೂಟ್ಯೂಬ್ಡು ಇನಿಯೇ ಪಾಡೋಂಡು ಇತ್ತೇರು ಸೀನ್ ಅವು ಚೂಚೂರು ಅಡ್ವರ್ಟೈಸ್ಮೆಂಟ್ ಪಾಡುವೇರು ಅನ್ನ ಫುಲ್ಲು ಪಾಡುಜೇರಿ ಅಲ್ಲ. ಟೆಕ್ಕಿನ್ ಮೂವಿಡು ಸೆಕೆಂಡ್ ಹಾಫ್ ಫುಲ್ಲು ಸಿನಿಮೆಕ್ಸ್ ಅಂದೆ ಓಕೆ ಅಂಡ್ ಪೂರ 3Dದಲ್ಲ ಕೊಂಡತೆ ಒಂಚೂರು ಆತಂದು ಐಜಿಂಗ್. ಹಾಯ್ ರಾಹುಲ್ ಬತ್ತೀರ. ಹಾಯ್ ರಾಹುಲ್ ವೆಲ್ಕಮ್ ಟು ಲೈವ್. ವಾಟ್ ಲ್ಯಾಂಗ್ವೇಜ್ ಇಸ್ ಇಟ್ ಬ್ರೋ? ಇಸ್ ಎ ತುಳು ಆ್ಯಂಡ್ ಕನ್ನಡ. ವಿ ಸ್ಪೀಕ್ ತುಳು ಆ್ಯಂಡ್ ಕನ್ನಡ ಆ್ಯಂಡ್ ವಿ ಕ್ಯಾನ್ ಸ್ಪೀಕ್ ಹಿಂದಿ ಆ್ಯಂಡ್ ಮರಾಠಿ ಆಲ್ಸೋ ಇಫ್ ಯು ಆರ್ ಇಂಟ್ರೆಸ್ಟೆಡ್. ವಿಚ್ ಲ್ಯಾಂಗ್ವೇಜ್ ಯು ಸ್ಪೀಕ್? ವೇರ್ ಆರ್ ಯು ಫ್ರಮ್ ಬ್ರೋ? ಫಸ್ಟ್ ಟೈಮ್ ಯು ಕೇಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಇಫ್ ಯು ನಾಟ್ ಸಬ್ಸ್ಕ್ರೈಬ್ಡ್ ಯೆಟ್ ಆ್ಯಂಡ್ ವಿಶ್ ಯು ಹ್ಯಾಪಿ ವಿಜಯದಶಮಿ. ಟೆಕ್ ಇನ್ ಇಂಡಿಯಾ ತಿಳ್ತಂದುಳ್ಳೇರು ನಾರಾಯಣನ್ನೇ ಇಜ್ಜಿ ಕೆಲವೇರು ಮೂವಿಗೆ ಪೋಯಿನ ಅಕ್ಲೆ ಪಾಡೊಂದು ಇತ್ತೇರು ಅಂದೆ ಅಕ್ಲೆ ಫೈನ್ ಬರ್ಕೊಂಡು ಬೊಕ್ಕ. ಟೆಕ್ ಇನ್ ಇಂಡಿಯಾ ಕ್ಲೈಮ್ಯಾಕ್ಸ್ ಬಂದೊಂದುಳ್ಳೇರು ಕ್ಲೈಮ್ಯಾಕ್ಸ್ ಬಿಳಿಪರ ಹಾಕುಳ. ಮಹಾದೇವ್ ಬತ್ತೇರು. ಹಾಯ್ ಮಹಾದೇವನ್ನ ನಮಸ್ತೆ. ನವೀನಣ್ಣ ಅಂತಿದ್ದಾರೆ ನಮಸ್ತೆ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮಗೆ ವಿಜಯದಶಮಿಯ ಶುಭಾಶಯಗಳು. ಮತ್ತು ಏನು ಮಾಡಿದಿರಿ ಇವತ್ತು? ಊಟ ಆಯ್ತಾ ನಿಮ್ಮದು? ಎಂಥ ಸ್ಪೆಷಲ್ ಇತ್ತು? ಸೆಕೆಂಡ್ ಹಾಫ್ ಫುಲ್ಲು ಕ್ಲೈಮ್ಯಾಕ್ಸಾ ಓಕೆ ತೂಕ ಎಲ್ಲ ಪೋ ತೂಪ ಎಂಕ್ಲಾವೆ. ಬನ್ನಿ ಜನರೇ ಇಷ್ಟು ಮಂದಿ ಬಂದಿದ್ದೀರಿ. ಅದ್ರ ಲೈಕ್ ಕೋಹ್ಲಿ ಅವನ್ನೇ 15 ಆಗಿದ್ದು ಅದೇನು ಯಾರು ಲೈಕ್ ಕೊಡ್ಲಿಕ್ಕೆ ಮರೆತು ಹೋಗಿದ್ರಾ? ನಮ್ಮ ಸುಮಾಕ ಟ್ರಾಫಿಕಲ್ಲಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಇವರು? ಫುಲ್ಲು ಟ್ರಾಫಿಕ್ ಇದೆ. ಟೆಕ್ಕಿನಿಗಂಡಿ ಓಕೆ. ಊಟ ಆಹಿತಾ ನವೀನ್ ಬ್ರೋ? ನಮ್ದಾಯ್ತು ಸರ್, ನಿಮ್ದಾಯ್ತಾ? ರಿಷಬ್ ಶೆಟ್ಟಿ ಇವ ನಮೂನೆದ ಜನ ಮಾರ್ರೆ ಅರ್ಥ ಅಪ್ಪುಜಿ ಅಡಿಪ್ಪೊಳಿ ಮೂವಿ ಅಂದೆ ಓಕೆ ಅವಂಚೆನಿ ಒಂಜಿ ಪಿಕ್ಚರ್ಗೆ ಜೀವ ಕೊರ್ಪಿನಂటే ಪಕ್ಕ ಫುಲ್ ಎಡ್ಡೆ ಆಪನ ಅಂಚ. ಮಾದೇವರು ಚಪಾತಿ ಮತ್ತು ಸಾಗು ಅಂತಿದ್ದಾರೆ. ಹೌದಾ? ಓಕೆ
ನಾವು ಪುಂಡಿಗಸಿ ತಿಂದಿದ್ದೇವೆ. ಪುಂಡಿಗಸಿ, ಕಡುಬು ಕಡುಬು. ಪವಿತ್ರರವರು ಇದ್ದಾರಾ ಅಲ್ಲ ಹೊರಟು ಹೋದ್ರಾ? ಎಲ್ಲಿ ಹೋದ್ರಿ? ಮೈನೆಲಕ್ಕೆ ಮಲ್ಲಿಗೆದ ಅಲಂಕಾರುನೇ. ಬಿಸಿ ನೀರ ಕೊಡ್ತಿರೋದು? ಹೌದೌದೌದು, ಬಿಸಿ ನೀರು. ಬನ್ನಿ ಜನರೇ, ಯಾರೆಲ್ಲ ಲೈವಿಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏಕೆ ಅಂತಿದ್ದಾರೆ, ಅದು ನಾವು ಮಾತಾಡ್ತಾ ಇರ್ತೇವಲ್ಲ, ಸೊ ಗಂಟ್ಲಿಗೆ ಸ್ವಲ್ಪ ಆರಾಮಾಗಿರ್ರಿ ಅಂತ. ನಮ್ಮ ಗಂಟ್ಲಲ್ಲಿ ಒಮ್ಮೆ ಕಿರಿಕಿರಿ ಎಲ್ಲ ಬರ್ತದೆ. ಎಲ್ಲಿ ಹೋದ್ರೆ ಎಲ್ಲರೂ? ಮೈಸೂರಿನನ್ನು ಸ್ವಲ್ಪ ಮಳೆ. ಹೌದಾ? ಓ, ಇವತ್ತು ಅದೆಲ್ಲ ಆಯ್ತಾ? ಪ್ರೋಗ್ರಾಮ್ ಎಲ್ಲ ಆಯ್ತಾ ಅಲ್ಲಿದ್ದು? ಈಗವಾ? ಓಕೆ ಓಕೆ ಓಕೆ. ನೀವು ಮೈಸೂರಲ್ಲಿದ್ದೀರಾ ಈಗ? ನೀವು ಇರುವುದೇ ಅಲ್ಲಿ ಅಲ್ಲ? ದಿನಕರಣ್ಣ ಇವತ್ತೇರು. ಹಾಯ್ ದಿನಕರಣ್ಣ, ವೆಲ್ಕಮ್ ಟು ಲೈವ್. ಎಂಚ ಹ್ಯಾಪಿ ದಸರಾ ಇರೆಗ್, ಸಾರಿ ವಿಜಯದಶಮಿ ಮೊಕ್ಕ ಮನಸಾಂಡೆ ದಾದೆಗಾಜಿಪು ಸ್ಪೆಷಲ್. ಮಾದೇವಾರು ನಮ್ಮೂರು ಮೈಸೂರು. ಹೌದು, ನಿಮ್ಮೂರು ಮೈಸೂರಲ್ಲ? ಓಕೆ ಓಕೆ. ಮೈಸೂರಿನಲ್ಲಿ ಮಲ್ಲಿಗೆ ಹೂ ಉಂಟಮ್ಮಲ್ಲ? ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನೊಂದು ನಿನ್ನೆ ವಿಡಿಯೋ ಹಾಕಿದ್ದೆ, ಅದನ್ನು ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ. ಸಣ್ಣ ವಿಡಿಯೋ. ಪೂಜೆ ಸಂದಾವೋಡು ಇರೆಗ್ಲ ಪಡೆದುಳ್ಳರು. ಥ್ಯಾಂಕ್ ಯು ದಿನಕರಣ್ಣ, ಥ್ಯಾಂಕ್ ಯು ಸೋ ಮಚ್. ಇರೆಗೆ ನಮನಿ ಓಡು, ಮಂಗಳೂರಿನಲ್ಲಿ ಬಾರಿ ಕಡಲು ಉಂಟಮ್ಮ, ಕೋಲಾರದಲ್ಲಿ ಚಿನ್ನದ ಗನಿಯೇ ಉಂಟಮ್ಮ, ಈ ಊರಲ್ಲಿ ಏನುಂಟು ನೀನೇ ಹೇಳಮ್ಮ, ಅದು ಶಿವನಿಗೆ ಗೊತ್ತಮ್ಮ, ಆ ಶಿವನಿಗೆ ಗೊತ್ತಮ್ಮ. ಇದಕ್ಕರಣೆ ದಾದ ಸ್ಪೆಷಲ್ ಇನ್ನೀಕೆ ಏನಂದ್ರೆ ಎಂಕ್ಳಿಗೆ ದಾಲಜ್ಜೆ ಯಾನು ಹೋಟೆಲ್ ಹಿಡಿದು ಪುಂಡಿಗ ಸಿಗಂತೀನಿ. ಮ್ಯಾಂಗ್ಳೂರ್ ನೈಸ್ ಪ್ಲೇಸ್ ಪಣದಲ್ಲೇರು. ಎಸ್ ಅಫ್ ಕೋರ್ಸ್. ಆರು ಪದ್ಯದ ಲೈನ್ ಪಣ್ಣಿ ಒಂಚಿ ಇರಗ್ದಾದ ಸ್ಪೆಷಲ್ ದಿನಕರಣ್ಣ. ನಾನು ಮಧ್ಯಾಹ್ನ ಬಿರಿಯಾನಿ ತಿಂಡೆ, ಒಂಜಿ ಚಿಕನ್ ಬಿರಿಯಾನಿ ತಿಂಡೆ. ಒಕ್ಕ ಬಯ್ಯನಾಗ ಜಾಸ್ತಿ ಬುಡ್ಚಿಂದ ನೈಕ್ ಲೈಟ್ ಒಂಜಿ ಪುಂಡಿಗಂತ ತಿನ್ನಾಡೇನೆ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದವ್ರು ಸಬ್ಸ್ಕ್ರೈಬ್ ಮಾಡೋದವರೆಲ್ಲ ಮಾಡಿಬಿಡಿ. ಸ್ಕ್ರೀನನ್ನು ಡಬಲ್ ಟ್ಯಾಪ್ ಮಾಡಿ, ತ್ರಿಬಲ್ ಟ್ಯಾಪ್ ಮಾಡಿ, ಏನಾದರೂ ಮಾಡಿ ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬೊಟ್ಟಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾಪಿ ವಿಜಯದಶಮಿ ಎಲ್ಲರಿಗೂ. ಬಂದವರೆಲ್ಲ ಮಾತನಾಡದೆ ಹೋಗಬೇಡಿ, ಏನಾದರೂ ಒಂದು ಮಾತು ಹಾಡಿ ಹೋಗಿ. ಮತ್ತು ನಿಮಗೆ ನಮ್ಮ ಲೈವಲ್ಲಿ ಅಡ್ವರ್ಟೈಸ್ ಬರ್ತದೆ ಅಂತ ಹೇಳಿ ಬಂದರೆ ನನ್ನನ್ನು ಸ್ಕಿಪ್ ಮಾಡಬೇಡಿ. ಸ್ವಲ್ಪ ನೋಡಿ ಅಡ್ವರ್ಟೈಸನ್ನು, ಅದು ಅಡ್ವರ್ಟೈಸ್ ರನ್ ಆಗಬೇಕು.
12 + 21 ಎಷ್ಟಾಗ್ತದೆ? 30. ಧನಂಜಯನವರು ಇಲ್ಲಿ ಹೋದ್ರು. ನಮ್ಮ ಧನಂಜಯನವರು ಯಾಕೆ ಬರಲಿಲ್ಲ? ಯಾರ್ಯಾರು ಕೂಡ ಸಪೋರ್ಟ್ ಅಂತಿದ್ದಾರೆ? ಮಾತಾಡಿ ಮಾತಾಡಿ, ಯಾರೆಲ್ಲ ಇದ್ರೆ ಮಾತಾಡಿ, ಖಾಲಿ ಸಪೋರ್ಟ್ ಅಲ್ಲ. ನಾವೊಂದು ಭಜನೆ ಅಲ್ಲೋಣ. ಶಾಂತಕ್ಕ ಬಂದರು. ಹಾಯ್ ಶಾಂತಕ್ಕ, ವೆಲ್ಕಮ್ ಟು ಲೈವ್. ಈಗಾಗಲೇ ನಾನು ಯೋಚನೆ ಮಾಡೋದು ಶಾಂತಕ್ಕ ಏನು ಬರಲಿಲ್ಲ ಇವತ್ತು ಅಂತ. ಒಣಸಾಡಿಗೆ ಏನಂದ್ರೆ, ಒಣಸಾಡಿ ಶಾಂತಕ್ಕ ಇರೆಗ್ಲ ವಿಜಯದಶಮಿ ಶುಭಾಶಯಗಳು. ಇಂಚ ಒಳ್ಳರ ದಾರೆ ಕಜಿಪನ್ನ ಏನಂದ್ರೆ ಎಂಕ್ ಪುಂಡಿಗಸಿ ಹೋಟೆಲ್ದ ದಿನವಲ್ಲ ಪುಂಡಿಗಸಿ ಪಣ್ಣ ತಿಂತೀರ ಉದಾಸೀನ ಅಂಡದಲ್ಲ ಮನ್ಪೇರ ಅವೇ ಸುಲಭ ಅಪ್ಪ ನಂಚ ಆಯ್ ಕೋಸ್ಟಲ್ ಬಂದ್ರೆ ಶಾಂತಕ್ಕ. ಶಾಂತಕ್ಕ ವನಸ ಆಡೆ ಕೋಸ್ಟಲ್ ದಾದೆ ಸ್ಪೆಷಲ್ ಇರೇಗ ದಾದೆ ಸ್ಪೆಷಲ್ ಶಾಂತಕ್ಕ. ಇನಿ ಇಂದು ಆತ ವಿಜಯದಶಮಿಗೆ ಗೌಜಿ ಅಂತಾರದಲ್ಲ. ಓ ಪ್ರಿಯಾಂಕರ್ ಅವ್ರು ಬಂದರು. ಆಯ್ ಪ್ರಿಯಾಂಕರ್ ಅವರೇ, ಹೇಗಿದ್ದೀರಿ? ನಾನು ಅದೇ ಯೋಚನೆ ಮಾಡೋದು, ಎಲ್ಲಿ ಬರುವವರೆಲ್ಲ ಎಲ್ಲಿ ಹೋಗಿದ್ದಾರೆ, ಮರೆತು ಬಿಟ್ರ ನಮ್ಮನ್ನ ಅಂತ. ಒಂದು ದಿವಸ ಲೈವ್ ಮಾಡಲಿಲ್ಲ, ಮರೆತು ಬಿಟ್ರ ಅಂತ ಯೋಚನೆ ಮಾಡೋದು ನಾನು. ಹಾಯ್ ಬಂದೆ ನಾನು ಅಂತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ವಿಜಯದಶಮಿ ಶುಭಾಶಯಗಳು ನಿಮಗೆ. ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಊಟ ಮಾಡಿದ್ರೆ ಊಟ ಮಾಡಿ. ಏನು ಸ್ಪೆಷಲು ಪ್ರಿಯಾಂಕರ್ ಅವರೇ? ಬಟಾಟೆ ಪದಂಗಿ ಶಾಂತಕ್ಕ ಅವನದಲ್ಲಿ ಅಲ್ಲೇ ಮಾತಾಕೊಡ್ಲ ಅವೇನ ಶಾಂತಕ್ಕ ವೆಜ್ ಸಾಂಬಾರು ಕೋಸ್ಟಲ್ ಪಣದಲ್ಲಿ. ಓ ಅಂದೆ, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ? ವೆಜ್ ಸಾಂಬಾರಣ್ಣ? ಓಕೆ 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 ಓಕೆ, ನೋ ಪ್ರಾಬ್ಲಮ್. ವೆಜ್ ಇಸ್ ಗುಡ್, ವೆಜಿಟೇರಿಯನ್ ಈಸ್ ಹೆಲ್ತಿ ಫುಡ್. ಎಲ್ಲ ಬೆಂಡೆಕಾಯಿ ಕಂದೆ ಕಾಂಡೆಲ್ಲ ಹಾಕದು ಉಪ್ಪು ಕರಿ ಮಣ್ಕೊಡು ಬೇಗ, ಮಧ್ಯಾಹ್ನ ಬೊಕ್ಕ ಬೈಯಾಗ. ಕನಸಿನ ಲೋಕ ಬರ್ತೀರಾ? ಹಾಯ್ ಕನಸಿನ ಲೋಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಯಾವ ಊರು ನಿಮ್ಮದು? ಏನು ಹೆಸರು ನಿಮ್ಮದು? ಫಸ್ಟ್ ಟೈಮ್ ಬಂದಿದ್ದೀರಾ ಲೈವಿಗೆ? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮಗೆ ಸಹ ವಿಜಯದಶಮಿ ಶುಭಾಶಯಗಳು. ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ನಮ್ಮ ಚಾನಲ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಅಲ್ಲೊಂದು ಬೆಲ್ ಬಟನ್ ಉಂಟು, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ಬರ್ತದೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಬನ್ನಿ ಅಣ್ಣ. ಓಕೆ ಪ್ರಿಯಾಂಕಾ ಏನು ಸ್ಪೆಷಲ್ ಅಂತಿದ್ದಾರೆ? ಸೊ ನನಗೆ ಪುಂಡಿಗಸಿ ಕಡುಬು ಗಸಿ. ಪ್ರೀತಮ್ ಬತ್ತೀರಿ. ಪ್ರೀತಮ್ ಬ್ರೋ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ತಮಿಳಲ್ಲ ವಿಜಯದಶಮಿ ನೈ ವರತ್ತಕ್ಳಣ್ಣ. ಹ್ಯಾಪಿ ವಿಜಯದಶಮಿ ಟು ಪ್ರೀತಮ್ ಬ್ರೋ. ಹೌ ಆರ್ ಯು? ಎಪ್ಪಡೆ ಇರ್ಕಿಂಗ್ಲಾ? ಸಾಪ್ಟೇಂಗ್ಲಾ? ಶಾಂತಕ್ಕ ಸೂಪರ್ ಬಂದ್ರಿ. ಹಾಯ್ ಪ್ರೀತಮ್ ಬಂದ್ರಿ. ನಮ್ಮ ಗುರುರಾಯರನ್ನ ಭಜನೆ ಮಾಡ್ಕಲ್ಲ ರಾಘವೇಂದ್ರನ ಇನಿ ಗುರುವಾರತೆ ಯಾನವೇ ನೆನಪು ನಂಜಿ ಭಜನೆ ಬರೋಡು ಶಾಂತಕ್ಕ ಬರೋಡು ಅಪ್ಪಗಂಡಿ ಶಾಂತಕ್ಕ ಬತ್ತೆ. ಹಾಲೆಲ್ಲಾದರೂ ಹಾಕು, ನೀರೆಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಮುಲ್ಲಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಲ್ಲಲ್ಲಿ ಮುಲ್ಲಾಗಿ, ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು, ನೆರಳಲ್ಲಿ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಥ್ಯಾಂಕ್ ಯು. ಬನ್ನಿ ಬನ್ನಿ, ಯಾರೋ ಹೊಸಬ್ರು ಬಂದಿದ್ದಾರೆ. ಪ್ರೀತಮ್ ಬನ್ನು ಸಾಫ್ಟ್ವೇರ್ ಅನ್ನ ಅಂತಿದ್ದಾರೆ. ಪ್ರಿಯಾಂಕಾ ವಿಜಯದಶಮಿ ಮೂವಿ ಸಾಂಗ್ ಹೇಳಿ. ಕನ್ನಡದ ಮೂವಿ ವಿಜಯದಶಮಿ. ಹೌದಾ? ಅದು ಯಾವುದು ಸಾಂಗ್ ಮಾರ್ರೆ? ನನಗೆ ಗೊತ್ತಿಲ್ಲ.
ವಿಜಯದಶಮಿ ಸಾಂಗ್ ಕನ್ನಡ. ಅದೆಲ್ಲ ನನಗೆ ಬರಲ್ಲ. ಶಾಂತಕ್ಕ ವಿಜಯದಶಮಿ ಮೂವಿ ಸಾಂಗ್ ಹೇಳಿ ಆಯಿತು. ಶಾಂತಕ್ಕ ಸಪೋರ್ಟ್ ಮಾಡ್ತೀವಿ, ಸೂಪರ್ ಸಾಂಗ್, ಥ್ಯಾಂಕ್ ಯು. ಪ್ರೀತಮ್ ಅಯ್ಯೋ ಕೇಕ ಮಾಟೆ ಚುಮ್ಮ ಇರುಂಗಾಲ್ ಪಣದಿಲ್ಲ ಸೂಪರ್ ಸೂಪರ್ ಮಾಡೋದಿಲ್ಲ, ಥ್ಯಾಂಕ್ ಯು. ಕೇಕ ಮಾಟೆಯಾ ಎನ್ನ ಬ್ರೋ. ಶಾರದಾ ಸಿ ಎನ್ ಬರ್ತೀರಾ? ಹಾಯ್ ಸರ್ ಫ್ರಮ್ ಮೈಸೂರು, ಊಟ ಆಯ್ತಾ? ಹಾಯ್ ಶಾರದಾ ಸಿಸ್ಟರ್, ಹೇಗಿದ್ದೀರಾ? ವೆಲ್ಕಮ್ ಟು ಲೈವ್. ವಿಜಯದಶಮಿಯ ಶುಭಾಶಯಗಳು. ಹಾಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ಲೈವ್ಗೆ ಒಂದು ಲೈಕ್ ಕೊಡಿ, ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನನ್ನು. ಹಾಗೆ ನಮ್ಮ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮದು ಚಾನೆಲ್ ಇದ್ದರೆ ಪ್ಲೀಸ್ ಒಂದು ವಿಡಿಯೋ ನೋಡಿ 2-3 ಲೈಕ್ ಕೊಟ್ಟು ನಂತರ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಹಾಕಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ಹಾಯ್ ಸರ್ ಫ್ರಮ್ ಮೈಸೂರು, ಊಟ ಆಯ್ತಾ? ಊಟ ಆಯಿತು, ನಿಮ್ದಾಯ್ತು ಊಟ? ಹೇಗಿದ್ದೀರಾ? ಮತ್ತೆ ಪ್ರಮೋದ್ ಕುಲಾರ್ ಮತ್ತೆ ಸೂಪರ್ ಬಣ್ಣದಲ್ಲಿ. ಹಾಯ್ ಪ್ರಮೋದ್ ಅಣ್ಣ, ವೆಲ್ಕಮ್ ಟು ಲೈವ್. ಇರೆಗ್ಲ ವಿಜಯದಶಮಿ ಶುಭಾಶಯಗಳು. ಆ್ಯಡ್ ಬರೋದುಂಡು ಪಣದಲ್ಲಿರು. ಓ ಥ್ಯಾಂಕ್ ಯು ಆ್ಯಡ್ ಬರೋಡು ದಾದಣ್ಣ ಅವ್ರನ್ನ ಕೇಳಂದಿಲ್ಲ ಆರು ತಮಿಳ್ ಪನ್ಪಿನಿ ಎಂಕ್ ನಿನ್ನ ಪದ್ಯ ಕೇಳಿರ ಪೂಜಿ ಇಂದು ಲೈಕ್ ಡನ್ ಪಣದಲ್ಲಿರು. ಪ್ರಮೋದ್ ಕುಲಾಲ್ ಕೇಕ ಮಾಟೆ ಅಂದು ಸಪೋರ್ಟು. ಬನ್ನಿ ಜನರೇ, ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಉಮಾರ್ ಅವರು ಬಂದರು. ಹಾಯ್ ಉಮಾರ್ ಅವರೇ, ವಿಜಯದಶಮಿ ಶುಭಾಶಯಗಳು ನಿಮಗೆ. ಹೇಗಿದ್ದೀರಿ? ಮತ್ತೆ ಊಟ ಆಯ್ತಾ ನಿಮ್ಮದು? ಶಾಂತಕ್ಕ ಕೇನರಾಜನು ಜಪ್ಪಡವಳು ಅವ ಪಾಪ ಕುಸಲ್ ಬಂದ್ಬಿಡಿ ಪಕ್ಕ ಗೊತ್ತಿದ್ದು ದಿನೋಲ ಬರ್ಪೇರ. ಪ್ರಿಯಾಂಕಾ ಮುಗ್ಗಿಯೇ ಮೂವಿ ಸಾಂಗ್ ಹೇಳಿ. ಮುಯ್ಯಿಗೆ ಎಂತರಿ ನೀವು ಅಂತ ಕೇಳೋದು? ಅದೆಲ್ಲ ಗೊತ್ತಿಲ್ಲ ನನಗೆ. ಕುಯ್ಗೆ ಅಲ್ಲ, ನಾವು ಗೊತ್ತಿದ್ದನ್ನು ಮಾತ್ರ ಹಾಡೋದು ಅಷ್ಟೇ. ಶಾಂತಕ್ಕ ನಾರಾಯಣ್ ಬ್ರೋ ಉಂಡರೆ ದಾದ ಕಚ್ಚಿಕೆ. ಹೌದು, ಯಾನು ಹುಷಾರುಳ್ಳ. ಉಮಕ್ಕ ಊರ್ದಾರತ್ತೆ. ಸಾರಿ ನೆನಪಾರ್ ಪೂಜೆ ಅವರವರ ಕನ್ನಡ ಅಂದೇ ಅಪ್ಪಣೆ. ಹೇಗಿದ್ದೆ ಎಂಚೊಲ್ಲರು? ಸೌಖ್ಯ, ಥ್ಯಾಂಕ್ ಯು ಸೋ ಮಚ್. ಇರೆಗ್ಲ ವಿಜಯದಶಮಿ ಶುಭಾಶಯಗಳು. ಲೈಕ್ ಕೊರಂದಾಕ್ಲೊಂದು ಲೈಕ್ ಕೊರಲಿ, ಅಂಚೆನೆ ಮನಸ್ಸು ಬಂದಾಕ್ಲು ಮನಸ್ಸು ಮನ್ಪುಳೆ. ದಾದ ಸ್ಪೆಷಲ್ ಇತ್ತು ನಿರೆಗ್ ಒಡೆ ಮತ್ತ ಪೋಯಾರಿ ನೀ ದೇವಸ್ಥಾನ ಪೋಯಾರ ದಾದ ಮಂತಾರಿ ನೀ. ನಮ್ಮ ಸುಮಕ್ಕ ಬಸ್ಸೆಟ್ ಪೋಂದುಲ್ಲೇರು ಲೈವ್ ಇಡು. ಪ್ರಿಯಾಂಕಾ ಅಣ್ಣ ಸ್ನೇಹಾಂಜಲಿ ಮೂವಿ ಸಾಂಗ್ ಹೇಳಿ. ಅದು ಇನ್ನೂ ಕಲಿತಾ ಆಗಲಿಲ್ಲ ನಂದು. 1 ವರ್ಷ ಬೇಕು ನನಗೆ ಕಲೀಲಿಕ್ಕೆ. ಅದು ತುಂಬ ಕಷ್ಟ ಸಾಂಗ್ ರೀ. ಅದು ಗಂಡು ಮತ್ತು ಹೆಣ್ಣು ಆಡೋದು, ಒಬ್ಬನೇ ಆಡಲಿಕ್ಕೆ ಕಷ್ಟ ಅಂದೆ ಅಣ್ಣ ಪಣೋದಿಲ್ಲ. ಯಾನು ರೆಡ್ಡೇಟ್ ಚಾಲು ದೀತೆ 2 ಪಂಡೆ ಮೆಸೇಜ್ ಪಾಡುಜಿ ಯಾನ್ ಲೈವ್ ಇಡಲ್ಲ 2 ಚಾಲು ದೀಪೆ ಅಂದೆ. ದುಂಬು ಯಾನು ಎಣ್ಣೆ ಚಾಲು ದೀವ ಅಂತ ಇತ್ತೆ ಬೊರ್ಚಿ ಪಂಡದು ಇತ್ತೆ ಎಂದು ವಾರ ಮೊನೋ ಆಡತ ಐ ಕರೆಗೆ ಸಪೋರ್ಟ್ ಮಾಡ್ಕೊಂಡು ಮಾತೆರೆಗಳ ಸಪೋರ್ಟ್ ಜಾರಿ ಉಂಡು. ನಮ್ಮ ದುರ್ಗಕ್ಕದು ಕಾಂಡೆ ಫುಲ್ಲು ಚಾಲು ದೀದಿತ್ತೆ ಅನ್ನು ಪುಲ್ಯಗಾಲ ಲಕ್ಕಿಲಕಣಿ ಯಾರನ್ನ ಲೈವ್ ಒಂದು ವಿಡಿಯೋ ಚಾಲು ದೀದಿತ್ತೆ ಓಡಲಿದಿತ್ತೆ. ಇನ್ನು ಉಮ್ಮ ಟೆಂಪಲ್ಗೆ ಪೋದು ಬತ್ತ ಕಾರ ಪೂಜೆ ಮಲ್ಪಾಯ ಅಂದೆ. ಓಕೆ ಕುದ್ರೋಳಿ ಪೋತಿನಾರ ಕುದ್ರೋಳಿ ಪೋತೀನಿ. ಅರೆಗೆ ಪರಂಗಿ ಬೇಟೆ ಫೋನಿಗೆ ನೆನಪಾಣಿಗೆ ಅನ್ನ ಆರು ಪನ್ಪಿನಿ ಪರಂಗಿ ಬೇಟೆ ಫೋನ್ ನೆನಪಾಣಿಗೆ ಕಿರ್ನ. ರಕ್ಷಣಾ ಅಂಡ್ ಸಂಪು ಬಂದಿಲ್ಲ. ಇವತ್ತು ಎಂತ ಗೊತ್ತುಂಟ, ವಿಜಯದಶಮಿ ಅಲ್ಲ, ಅವರೆಲ್ಲ ಶಾರದೆಯನ್ನು ನೀರಿಗೆ ಬಿಡಲಿಕ್ಕೆ ಹೋಗಿದ್ದಾರೆ. ಸೊ ಅವರು ಹೇಳಿದ್ದಾರೆ ಇವತ್ತು ಬರಲಿಕ್ಕೆ ಕಷ್ಟ ಅಂತ. ನೋಡುವ, ಬಂದರೆ ಬರ್ತಾರೆ, ಹಾಯ್ ಹೇಳ್ತಾರೆ, ಲೈಕ್ ಮಾಡ್ತಾರೆ. ಅಲ್ಲ ಈಗಲೇ ಬಂದು ಲೈಕ್ ಮಾಡಿ ಹೋಗಿದ್ದಾರೆ ಗೊತ್ತಿಲ್ಲ, ಪುರ್ಸೊತ್ತಿರುವುದಿಲ್ಲಲ್ಲ. ನಮ್ಮ ಊರಲ್ಲೆಲ್ಲ ತುಂಬ ಗೌಜಿ ಉಂಟು ವಿಜಯದಶಮಿ. ಲಾಸ್ಟ್ ಇಯರ್ ನಮ್ಮ ಊರಿನದ್ದು ನಾನು ಹಾಕಿದ್ದೇನೆ, ಬೇಕಾದರೆ ನೋಡಿ. ನಮ್ಮ ಶಾರದೆ ಅಂತ ಉಂಟು, ನಮ್ಮ ಊರಿನ ಪಕ್ಕದ ಊರಿದ್ದು, ಅಲ್ಲಿ ಹಾಕಿದೆ, ಅದನ್ನು ನೋಡಿ, ಒಳ್ಳೆ ಉಂಟು. ನಿಂಗಣ್ಣ ಪಾಟೀಲ್ ಬಂದರು. ಹಾಯ್ ನಿಂಗಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಿಮಗೆ ಊಟ ಆಯ್ತಾ ನಿಮ್ಮದು? ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ, ವಿಡಿಯೋ ನೋಡೋದವ್ರು ವಿಡಿಯೋ ನೋಡಿ. ನಾನು ಲೈಕ್ ಕೊಟ್ಟೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಿಯಾಂಕಾ. ಶಾಂತಕ್ಕ ಬರ್ಪೂಜಿ ಬಂತೇರೆ ಅನ್ನ ಅಂದ 6 ಬಂದಿತ್ತೇರೆ 2 ದಿನ ಬರ್ಪೂಜಿ ಅನ್ನು ಬತ್ತೆಂಡ ಲೈಕ್ ಕೊಡ್ತು ಪೋಪೆ ಬಂತೇರೆ ಬೊಕ್ಕ ಇಂಕ ಬಿಸಿ ಉಪ್ಪೆ ಬಂತೇರೆ ಅನ್ನು ಬೊಕ್ಕ ಸಾಟರ್ಡೆ ಬರ್ಪೆ ಅಂತೆ ಮನಸ್ಸು ನನ್ನ ಓಡಿ ಇನ್ನು ತರಕಾರಿ ಕಜಿಪು ಎಂಕ್ಲಿಗೆ ಶಾರದ ವಿಸರ್ಜನೆ ಆಂಡು ಅಂದ ಅಂಚ ತರಕಾರಿ ಕಜಿಪು ಒಂದು ಮನಸ್ಸು ನನ್ನ ಆವಡ ಅತ್ತು ಶಾರದ ವಿಸರ್ಜನೆ ಆಂಡು ಮನಸ್ಸು ನನ್ನ ಆವಡ
ಕನ್ನಡ ನಾಡಿನ ಜೀವನದಿ ಸಾಂಗ್ ಪಲ್ನಿ ಕನ್ನಡ ನಾಡಿನ ಜೀವನದಿಯ ಗೊತ್ತು ನೆಂಕ್ ಗೊತ್ತು ಜಾನ್ ಮಾರೆ ಕನ್ನಡ ನಾಡಿನ ಜೀವನದಿ ಗೊತ್ತು ಜಿ ಸಿಸ್ಟರ್ ಸಾರಿ ನನ್ನ ಕಲ್ಪರುಂಡು ಕೆಲವು ಪದ್ಯ ಎಂತ ಟೈಮ್ ತಿಕ್ಕೊಂದಿಜ್ಜಿ ನನ್ನ ಐತೆ ಲೈವ್ ಕಮ್ಮಿ ಆಪಣತೆ ಅಪ್ಪ ಟೈಮ್ ತಿಕ್ಕ ಒಂಜಿ ಪದ್ಯ ಕಲ್ತದ್ದು ಬರೀದೀಪೇನು ಇತ್ತೆ ಒಂಜಿ ಅವು ಮೈ ನಿಲಿಕೆ ಅವು ಒಂಚೂರು ಟ್ರೈ ಅಂತಂದಿಲ್ಲ ಮೈ ನಿಲಿಕೆ ಎಂಜಿನ ಉಂಡತ್ತಂಜಿ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನ್ನ ನಿಲಿಕೆ ಭಯಭಕ್ತಿ ಸನ್ನಿಧಾನೋಡೆ ಅವು ಪ್ರಿಯಾಂಕರವರು ಹಾಯ್ ನಾರಾಯಣ್ ಬ್ರೋ ನಮಸ್ತೆ ಅಂತಿದ್ದಾರೆ. ಹಾಯ್ ಪ್ರಿಯಾಂಕಾ ನಮಸ್ತೆ ಅಂತಿದ್ದಾರೆ. ನಮ್ಮ ನಾರಾಯಣರವರು ಯಾರೆಲ್ಲ ಕೋಸ್ಟಾ ಸ್ಪೇಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನಮಗೆ ಯಾರೆಲ್ಲ ಸಪೋರ್ಟ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಪ್ರಿಯಾಂಕರವರು ಒಂದು ವಿಡಿಯೋ ಹಾಕಿದೆ ನೋಡಿದ್ರೆ ನೀವು ತುಳು ಸಾಂಗ್ ಪಲ್ಲೆ ಅಣ್ಣ ಬಣ್ಣದಲ್ಲಿ. ಓಕೆ ನಾನು ಫಸ್ಟ್ ಟೈಮ್ ಪನ್ಪಿನಿ ತತ್ತಂಡ ಬೇಜಾರು ಮನ್ಪೋಚು ಚೂರು ಟ್ರೈ ಮಂತೆ ಅಂಚು ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನ್ನ ನಿಲಿಕೆ ಭಯಭಕ್ತಿ ಸನ್ನಿಧಾನೋಡೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನ್ನ ನಿಲಿಕೆ ಭಯಭಕ್ತಿ ಸನ್ನಿಧಾನೋಡೆ ಕಟಿಲದ ಅಪ್ಪೆ ಶ್ರೀ ಬ್ರಹ್ಮರಾಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನ ನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ ಅಪ್ಪೆ ಇರೇನು ಕನ್ನ ನಿಲಿಕೆ ಹೊರತು ಓಡು ಭಕ್ತಿಡ್ ಪೂಜೆನು ಸಂದಾವಡು ನಂದಿನಿ ತುದೆ ನೀರು ನಮಮಿಯೊಡು ನಮ ಮಲ್ತಿ ಪಾಪೊಲೆನು ಮಾಜಾವೊಡು ನಮ ಮಲ್ತಿ ಪಾಪೊಲೆನು ಮಾಜಾವೊಡು ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನ ನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ ಸಾರ ಸಾರ ಭಕ್ತರೆನ ಉಡಲ ದುನಿಪು ಅಪ್ಪೈರೆಗೆ ಪೂಜೆನು ಸಂದಾವಡು ಬರ್ಪಿನ ಕಷ್ಟೊಲೇನು ದೂರ ಮಲ್ತದು ಬೊಲ್ಪೂನು ಬೆಲಗಾಲೆ ಜಗದಂಬಿಕೆ ಬೊಲ್ಪೂನು ಬೆಲಗಾಲೆ ಜಗದಂಬಿಕೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನ ನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ ದುಂಬಿದ ರೂಪೋನು ಈರು ಪಡೆಯರು ರಕ್ಕಾಸೆ ಅರು ನಾನು ವದೆ ಮಲ್ತರು ಕಷ್ಟೋಡು ನೆಪ್ಪುಗುವೋ ಕೊಂಡರು ಭಕ್ತಿದ ಉಡಲುಡು ನಿಲೆಯಾಯರು ಅಪ್ಪೆ ಭಕ್ತರಿನ ಬೇನೇನು ಮಾಜಾಯರು ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನ ನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನ ನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ. ಥ್ಯಾಂಕ್ ಯು. ಚೂರು ಅಂಚಿನ ಚಾಡು ಬೇಜಾರು ಮಾಡಬೇಡಿ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಂದರು ಬಾಬಾ ಬಂದರು. ಧನಂಜಯನವರು ಬಂದಿದ್ದಾರೆ. ಹಾಯ್ ಧನಂಜಯನವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಒಂದು ಲೈವ್ಗೆ ಒಂದು ಲೈಕ್ ಕೊಡಿ, ಮತ್ತು ಏನು ಸೋಡಾ ಕೊಡಿ, ಒಂದು ಚಪ್ಪೆ ಸೋಡಾ ಕೊಡಿ. ಮತ್ತು ವಿಜಯದಶಮಿ ಶುಭಾಶಯಗಳು ನಿಮಗೆ. ಹೇಗಿದ್ದೀರಿ? ಎಂಚೆ ಉಳ್ಳಾರ ಧನಂಜಯರಣ್ಣ. ಥ್ಯಾಂಕ್ ಯು ಒನಸಾಡೀರ್ನ ಎನ್ನ ಆಡು ಬಣದಲ್ಲಿರು. ಶಾಂತಕ್ಕ ಎಡ್ಡೆ ಆತು ನನ್ನ ಬಂದಿರಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ನಾನು. ಸೊ ಥ್ಯಾಂಕ್ ಯು. ನಾನು ಒಂಚೂರು ಟ್ರೈ ಪ್ರಾಕ್ಟೀಸ್ ಮಾಡ್ತದೆ ಎಡ್ಡೆ ಮನ್ಕ. ಶಾಂತಕ್ಕ ಅನ್ನ ಅವಳು
ಎಂಕಲ ಚಪ್ಪೆ ಸೋಡದಾರ ಬರ್ತೀರಲ್ಲಿ ಚಪ್ಪೆ ಸೋಡದಾರೆ ಒಂಜಿ ಚಪ್ಪೆ ಸೋಡ ಕೊರ್ಲೆನ್ನ ಇನಿ ವಿಜಯದಶಮಿ ಸೋಡ ಬರ್ಪಂಡು ಎಡ್ಡೆ ಇನಿ ಇರಗೆ ಏಪಲ ಬಕ್ಕ ಕಾಸಾಪುನು ಇವತ್ತು ಶಾರದಾ ಕಾರ್ಯಕ್ರಮದಲ್ಲಿ ರವೀಂದ್ರ ಪ್ರಭು ಅವರ ಒಳ್ಳೆ ಭಕ್ತಿಗೀತೆ ಇತ್ತು. ಹೌದಾ? ಓಕೆ ಓಕೆ, ನಾನಿದ್ರೆ ನಾನು ಸಹ ಭಕ್ತಿಗೀತೆ ಹಾಡ್ತಿದ್ದೆ. ವಿಠಲ್ ನಾಯ್ಕರು ಬರಲಿಲ್ವ ಇವತ್ತು? ಓ ಕಾಸು ಪಾಡಿಯರು ಧನಂಜಯನ ಲೈಕ್ ಕೊರ್ಲೆ ಮಾತಿರಲ್ಲ, ಲೈಕ್ ಕೊರ್ಲೆ ಧನಂಜಯನರಿಗೂ ಥ್ಯಾಂಕ್ ಯು. ಧನಂಜಯನ ಇರ್ನ ಸಪೋರ್ಟ್ಗೂ ಬನ್ನಿ ಬನ್ನಿ. ಬಾವ ಬಂದರು ಆಯ್ ಧನುಬ್ರು ಬತ್ತಂಡ ಅಂದಾಗ ಒಣಂದಿಲ್ಲರು. ಹಾಯ್ 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 ಲೈಕ್ ಕೊಡಿ ಹೌದೌದು. ಎಲ್ಲರೂ ಧನಂಜಯನವರಿಗೆ ಲೈಕ್ ಕೊಡಿ ಬೇಗ ಬೇಗ. ಒಂದು 4 ಲೈಕ್ ಕೊಡಿ ಪಟ್ಟ ಅಂತ. ಧನಂಜಯನವರೇ, ಕೋಸ್ಟಲ್ ಸ್ಪೈಸ್ ಅವರೇ, ಎಲ್ಲರೂ ಲೈಕ್ ಕೊಡಿ ಪಾಪ ಅವರಿಗೆ. ನನಗೂ ಲೈಕ್ ಕೊರಿಯ. ಓಕೆ ಓಕೆ, ವೆರಿ ಗುಡ್ ಮಾತಾಡ ಕೊಡು ಅಂಚೆನೆ ಕಾಸು ಪಾಡ್ನಕ್ಲೆ ಪೂರ ಲೈಕ್ ಪಟ ಅದು ಬಂಗೋಡು ಪಾಪ ಪಾಡ್ನ ತಕ್ಳು ಎಲ್ಲೆಲ್ಲ ಪಾಡು ಇರ್ಬೇಕು. ಇನ್ನು ಲೈಕ್ ಕೊರನ ಮಾತೆಲ್ಲ ಎಲ್ಲ ಇದ್ದಾವ. ನನ್ನ ಸ್ಯಾಟರ್ಡೆ ಸೀದಾ ಸ್ಯಾಟರ್ಡೆ ಒಂಜಿ 19 ನಾನು ಲಿಖಿತೊಂಜಿ ತೋಜಿ ನಲ್ಪ ಪಾಡ್ರೆ ಅನ್ಪೆ ಅಂದು ಆ ರೆಡ್ ಸೋಡ ಇನಿ ಕೊಂಜಿ ಎಲ್ಲೆ ಗೊಂಜಿ ನನ್ನ ಸ್ಯಾಟರ್ಡೆ ಪಾಂಡ ಸಾಟರ್ಡೆ ಗೊಂಜಿ ಸಂಡೇ ಗೊಂಜಿ ಅಂಚ. ಅಯ್ಯೋ ದೇವರ ಧನುಬ್ರು ಅಯ್ಯನ ಬಾವಿ ಅಂಚ ಎನ್ನ ಮಾಮನ ಮಗೆ ಮೋಕೆದ. ವಾರಡೊಂಜಿ 120 ರೂಪಾಯಿ ದೆತ್ತದಿ ಅಣ್ಣ ನಿಂಗೆ ಸೋಡೋಗ ಆಜಿ ಸೋಡೋಗ 120 ರೂಪಾಯಿ. 4 ಹನ್ನೆರಡ 120 ಅವೊಂಜಿ ಸೈಡ್ ದೀದ್ ಬಿಡು ರಿಕ್ಷೆ ಕೊಡ್ತೆ ಅಂದು ತಿಂಗೋಲ್ಗೆ ತಾಪುಂಡು 120 ಆತೆ 500 ರೂಪಾಯಿ ಆತೆ ಐದು ಆದಾಯ ಉಂಡು ಅದ 500 ರೂಪಾಯಿ ನಿಕ್ಲಿಗೆ ಅಂಚೆನೆ ಬಸ್ ಅಡೆ ಪೋಪುಜ ಕೋಸ್ಟಲ್ ಸ್ಪೈಸ್ ಹಾಯ್ ಪಣಂದುಲ್ಲೇರು. ನಾರಾಯಣ ಕುಲಾಲ್ ಫೈರ್ ಕಡಪುರಂದುಲ್ಲೇರು. ಹಾಯ್ ಧನಂಜಯನ ಬಣಂದುಲ್ಲೇರು ಕೋಸ್ಟಲ್ ಧನಂಜಯನ ಓಕೆ ಬಣಂದುಲ್ಲೇರು. ಥ್ಯಾಂಕ್ ಯು. ತೂಕ ನನಂಜಿ 2-3 ಜನ ಮನ್ಪೋಡು ಅಂಚೆನೆ ನಲ್ಪ ಪಾಡ್ರ ನಕಲೇನು ಇಜ್ಜಿನ ನಿ ಕಿಂಚಲ ಮನ್ಪೊಳ್ಳಿಯಾ ಅವು ಮೆಂಬರ್ಶಿಪ್ ದೇತೋನಲ್ಲಿ ಮೆಂಬರ್ಶಿಪ್ ದೇತೋನ ನಿನ್ನ ನೀನು ಕಳ್ಳಾಡು ಬರ್ಪುಂಡು ಎಡ್ಡೆ ಪಂಡರ ಅನ್ನೋದುಲ್ಲೇರು. ಮೆಂಬರ್ಶಿಪ್ ದೇತೋಲ್ಲ ಏತ್ ಇರ್ಗು ಐಟು ನಿಕ್ಕ ಲಾಭ ಉಂಡು ಒಂದೆರಡು 400 ರೂಪಾಯಿ ಸಾರಿ ಐಟು ನಿನ್ನ ಕಲ್ಲರ್ ಪೂರ ಚೇಂಜ್ ಬರ್ಪುಂಡು ಅವರ ತೂಲಗೆ ಮೆಂಬರ್ಶಿಪ್ ದೇತೋದು 200 ರೂಪಾಯಿ ಅಂದು ಕೋಸ್ಟಲ್ ಫ್ಲೇವರ್ಸ್ಗಳ ಮೆಂಬರ್ಶಿಪ್ ದೇತೋನೊಳ್ಳಿ ನಾವೇ ಅಪ್ಪ ಕಲ್ಲರ್ ಬರ್ಪುಂಡು ಇರೆಗ್ಲ ನೀಲಿ ಕಲರ್ ಅವರ ತೂಲೆ ಮೆಂಬರ್ಶಿಪ್ ದೇತೊಂದು ತೂಲೆ ಅನ್ನ ಒಂಜಿ ತಿಂಗಳು ಆಂಡ ಬಿಗ್ ಬಾಸ್ ಶುರುವಾರ ಆಂಡ ದಾದ ಆಸೆ ನಾರಾಯಣ ಬ್ರಹ್ಮಾನಂದಲಿ ಪಕ್ಕಡೆ ಕುಸಾಲಗು ಆಯ್ತು ಆಯ್ ಪಂಡ ಆಡ ಕಾಸುಂಡು ಬೋಡ್ತೀನಿ ಆತು 40 ರೂಪಾಯಿ ಪೂರ ಕೊರ್ಪೆಂಟ್ ದುಂಪಿನ ತೂಪು ಜಂಕ್
ಐನ್ಸರ ಬರಕೇಂಡ ತೂವೆ ಪನು ಹೆಜ್ಜಿ ಪನು ಎಂಚನ ಅವು ಸೇಮ್ ಅಂಚೆನೆ ಪೋಡು ಕಾಸು ಪಾಡ್ಯತ ಐಟ್ ಮೆಂಬರ್ ಅವಳು ಜಾಯಿನ್ ಒಂದುಂಡು ಒಂಜಿ ನಮ್ಮ ಚಾನೆಲ್ ಬರ್ಪುಂಡ ಅಲ್ಪ ಎದುರು ಜಾಯಿನ್ ಬಟನ್ ಒಂದುಂಡು ಜಾಯಿನ್ ಬಟನ್ ಕ್ಲಿಕ್ ಮಾಡ್ಕೊಡು ಪಾಪ ಕ್ಲಿಕ್ ಮನ್ಪುವನ ಕ್ಲಿಕ್ ಮನ್ಪುನಾಗ ನೀ ಕರೆಕ್ಟ್ ಅಮೌಂಟ್ ಬರ್ಪುಂಡು ಏತ್ ರೇಟದ ಬೋರ್ಡ್ ಒಂದು ಎಡ್ಡೆ ಬೋಡ ಕಮ್ಮಿ ಬೋಡ 100 ರೂಪಾಯಿ 100 ಸ್ವಲ್ಪ 200 ಸ್ವಲ್ಪ 300 ಸ್ವಲ್ಪ ಅಂಚೆದನ ಮೂಜಿ ರೇಟ್ ಉಂಡು ಈ ಎಡ್ಡೆ ರೇಟಿನ ದೆತ್ತೋನು ಬೊಂಬೈದೆ ಆತ ಕಮ್ಮಿದ ಬರ ದೆತ್ತೊಂಡ ಬಕ್ಕ ಕ್ಲಿಕ್ ಒಂದು ಆಪು ಬೊಂಬೈ ಡುಪುನದಿ ಎಡ್ಡೆ ರೇಟ್ ದೆತ್ತೋ ಒಂಜಿ ತಿಂಗಳು ದೆತ್ತೋನು ತೂಕ ಇಂಚಿನ ಆಪುನು ಎಂಕ್ಲ ಗೊತ್ತುಜ್ಜಿ ಈ ತೋರ್ ತೇರ್ಲ ದೆತ್ತೋನು ಜೇರು ಅಂಚೆನೆ 10 ಜನ ದೆತ್ತೊಂಡೆಡ್ಡ ಬೊಕ್ಕ ನಂಗೆ ಮೆಂಬರ್ನಕ್ಲೆ ಮಾತ್ರ ಲೈವ್ ಅನ್ಪೋಳಿ ಬೇತೇರ್ಲ ಬರ್ರೇಜಿ ನಮಾನೆ 10 ಜನ ಕುಳೊಂದು ಪಾತೇರು ನಂಚೆ ಪಾರ್ಟಿದಲಕ ಅನ್ನೆ ಜೋರುಳ್ಳೇರಿಗೆ ಅವು ಯಾನು ಸೇಲ್ಸ್ ಉಳ್ಳೆ ಅಂಚೆ ಅದು ಸೇಲ್ ಮನ್ಪುಣ್ ಕಸ್ಟಮರ್ ಅನ್ಪುರ ಪತ್ತದ ವೈಪುಣಿ ಅನ್ ಅಯ್ಯಂಜಿ ಕಸ್ಟಮರ್ ತಿಕ್ಕದಿ ಕಸ್ಟಮರ್ ಬಕ್ರ ಅನ್ಪೇರು ಅಂಚ ಎಂಚನ ನಿಕ್ಕೆ ಅಂತ ತೊಚ್ಪಾವಡ ಪುಣ್ಣ ಒಂದು ನಿಮಿಷ ನವೀನ್ ತುಳು ಚಾನೆಲ್ ಬಂದು ಓಪನ್ ಮಾಡ್ತದೆ ಮೂಲನ್ ಜಾಯಿನ್ ಬಟನ್ ಒಂದು ಉಂಟತ್ತಲ್ಲ ಜಾಯಿನ್ ಅಂದು ಬೋಣ ಮಾಡು ವ್ಯೂ ಚಾನೆಲ್ಗೆ ಪೋಲ ವ್ಯೂ ಚಾನೆಲ್ ಐದು ಬೊಕ್ಕ ಜಾಯಿನ್ ಬಟನ್ ಉಂಟು ಜಾಯಿನ್ ಬಟನ್ ನಿಂಚ ಕ್ಲಿಕ್ ಮಾಡ್ಬೋದು ಅಪ್ಪಾಗ 2-3 ಆಪ್ಷನ್ ಬರ್ಪುಂಡು ಒಂಜಿ ಮೂಲು ದಿರಾಮ್ಸುಡು ಉಂಡು ನಿಕ್ ಏಡ್ ಬರ್ಪುಂಡು ರುಪೀಸ್ಲು ಬರ್ಪುಂಡು 500 300 200 ಅಂಚ ನಿಕ್ ಹೋಗ್ಬೋಡು ಅವೇನು ಕ್ಲಿಕ್ ಮನ್ಪು ಬೊಕ್ಕ ಕಾಸು ಪಾಡು ಬೊಕ್ಕ ನಿನ್ನ ಪುದರ್ ಪುರ ಕಲ್ಲರ್ಡು ಬರ್ಪುಂಡು ಬೇತೆ ಲೈಟ್ ಪಾಡ್ದಿಂಚ ದೀಪಾವಳಿಗೆ ಲೈಟ್ ಪಾಡೋರ ತಂಚ ಅರ್ನ ಚಾನೆಲ್ ಇಡು ಧನು ಬ್ರೋ ಜಾಯಿನ್ ಪಂಡ್ದುಂಡು ಅಂದಂದು ಯಾಲ್ಲ ಮಲ್ತೆ ಬಕ್ರ ಯಾನು ಮಲ್ಲ ಬಕ್ರ ಅವನೊಂದು ಇಜ್ಜಿಜ ಪಕ್ಕಡೆ ಕುಸಲ ಪಣ್ಯ ಬೇಸಿಕ್ಗೆ 116 ಬಾ ಅಂದಂದ ಅವು 116 ರೂಪಾಯಿ ದಾದ ಅವು ಮಲ್ಲ ಮನ್ಪಳಿ ದಾದಂಡಲ್ಲ ಬಕ್ರ ಮೆಂಬರ್ಶಿಪ್ ರೆಡ್ ಆಪ್ಷನ್ ಉಂಡಾ ಓಕೆ ಧನಂಜಯ ಮಾಮಿ ಎಕ್ಕ ಸಕಡು ಅರವಿಂದ್ ಬೋಲರ್ಲ ಕಾತೇರಿ ಇರು ನವೀನ್ ಡಿ ಪಡಿಲಕ್ಕ ಪೂರ ಉಂಡು ಇಂಪಾರ್ಟೆಂಟ್ ಉಂಡು ಬಂದ್ರೆ ಅನ್ಬಕ್ಕ ವಿಡಿಯೋ ಉಂಡು ತಿರ್ತ ಬ್ಲೂಡು ಅಂದಂದು ಬೊಕ್ಕ ಲೇಟೆಸ್ಟ್ ವಿಡಿಯೋ ಪಾಡ್ದಿನ ಪರ ತೂಲೆ ಒಂಚೂರು ತೂದು ಸಪೋರ್ಟ್ ಮಾಡ್ಬಿಡಿ ವಿಡಿಯೋ ಪಂದೊಂದು ಇಜ್ಜಿ 2 ದಿನ ಯೂಟ್ಯೂಬ್ ಬಂದಿತ್ತಿಲ್ಲ ಕತೋಜು ನಿಂಗೆ ಓಕೆ ಅವು ಎಡ್ಡೆ ಉಂಡು 239 ಓಕೆ 240 ಆತೈತ ಒಂಜಿ ರೆಡ್ ಬಂಗುಡ ತಿನ್ಪಿನ ಕಮ್ಮಿ ಮಂತಡ್ಡ ತಿಂಗೊಲ್ಲು ಆಗ ನಮ್ಮ ಧನಂಜಯಗೆ ರೆಡ್ ಆ ಬಿರಿಯಾನಿ ತಿನ್ಪಿನ ಬಂದು ಅಂತ ನಾನು ಅಲ್ಲ ಎಸ್ ಮೆಂಬರ್ ಆಯ ಧನಂಜಯ ಕುಲಾಲ್ ನಮ್ಮ ಮೆಂಬರ್ ಆದರು ರಕ್ಷನ್ ಕುಲಾಲ್ ಕಿ ಜೈ ಕಾಂತಾರ ಎಡ್ಡೆ ಉಂಡುಗೆ ಅಂದಂದು ಎಡ್ಡೆ ಉಂಡುಗೆ ತೂಕ ಸಂಡೆ ಮೀನು ತೂಕ ಅಲ್ಲ ನಮ್ಮ ಫಸ್ಟ್ ಮೆಂಬರ್ ಲೈವ್ದ ಫಸ್ಟ್ ಮೆಂಬರ್ ಧನಂಜಯ ಮೂಲ್ಯ ವೆಲ್ಕಮ್ ಟು NTV ಬೇಸಿಕ್ ನವೀನ್ ತುಳು ವ್ಲಾಗ್ಸ್ ದ ಬೇಸಿಕ್ ಅಂತ ತೊಂದೇರಿ ಅರೆಗೆ ಸ್ಟಾರ್ ಬೈದಂಡು ಅರೆ ಇಂದ ಆದ ಅನ್ಪೊಂಡು ನನಗೆ ಗೊತ್ತುಜ್ಜಿ ಎಂಕ ದಾದ ಅನ್ಪಲ್ಲ ಅಪ್ಜಿ ಅಂಚನೆ ಮಿತ್ತು ಪಪ್ಪನ ಗೊತ್ತುಜ್ಜಿ ತಿರ್ತ ಮೆಂಬರ್ ಒಂದು ಬರ್ಪುಂಡ ಮೂಲೊಂಜಿ ಬಟರ್ ಉಂಟು ಬೇಸಿಕ್ ಮೆಂಬರ್ ಓಕೆ ವೆರಿ ಗುಡ್ ನಿಕುಲ ಟ್ರೈಮನ್ ಪ್ಲೇ ಏರೆಗ್ಲ ಟ್ರೈಮನ್ ಪರ ಮನಸ್ಸಿತ್ತಂಡ ಖಾಲಿ 250 ರೂಪಾಯಿ ತಗೊಂಡು ತಿಂಗಳಿಗೂ ಆತಿ
ನಿಖಲ ಪುದರ್ ಪಚ್ಚೆಡ್ ಬರ್ಪುಣ್ ಬೊಕ್ಕ ಏಪಲ ಟಕ್ ಟಕ್ ಅಂದ್ ಎಂಕ ಕಾಸು ಪಾಡ್ಲೆ ಅವನೊಂದು ಅಯ್ಯೋ ಪಿರಗೋರಡ ಕಾಸು ಅಲ್ಲಯ್ಯ ಅವನೊಂದು ರೀ ಎಂಜಿನ ಅಲ್ಲಯ್ಯ ದಾದ ರಕ್ಷಣ್ ದಾದಾಳು ಮೆಂಬರ್ ಆಯ್ನಿಕ ಈಲೊಂಜಿ ಮೆಂಬರ್ ಅಲ್ಲ ತುಕ ಬೊಕ್ಕ ನಂಗೆ ಪ್ರೈವೇಟ್ ಮೀಟಿಂಗ್ ಬರವನ್ ಪೊಳಿ ಧನಂಜಯ ಮೂಲ್ಯ ತಿಳ್ದು ಇತ್ತೇನೆ ನೆನಪುದಿಲ್ಲ ಒಂಜಿ ನೂಡಲ್ಸ್ ಒಂಜಿ ಬಿರಿಯಾನಿ ಕ್ಯಾನ್ಸಲ್ ಬಂದು ಈ ತಿಂಗಳು ಕಾಸು ಪೋತು ಮಂಡಾನ್ ಧನಂಜಯ ರಕ್ಷಣೆ ಮಾಡೋದಿಲ್ಲ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ? ಈಗ ಬಿಗ್ ಬಾಸ್ ಶುರುವಾಗ ನಾವು ಬಂದ್ ಮಾಡ್ತೇವೆ. ಮತ್ತೆ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. 1 ಗಂಟೆಯಲ್ಲಿ ಕೋಸ್ಟಲ್ ಸ್ಪೈಸ್ ಟ್ರೈ ಮಾಡ್ತಿದ್ದಾರಾ? ಮನಸ್ ಕ್ಯಾನ್ಸಲ್ ரெண்டு மனசு கேன்சல் அதா ಉಪವಾಸ ನಿಕ್ ವೇಟ್ ಲಾಸ್ ಮಾಡ್ಬಾರಂಡದ ಏನಾಡ್ದಾತ್ರ ನಿನ್ನ ವಜನ್ ಕಮ್ಮಿ ಆಪುಂತುಲ ಆಯ್ ಪ್ರಮೋದ್ ಪ್ರಬಣದಲ್ಲಿ ರಾ ಬಣದಲ್ಲಿ ಓಕೆ ಓಕೆ అంటే ಎಡ್ಡೆ ಈ ಮಾತೆರೆಗಳ ತೋಜು ತುಲ ತಿರ್ತಿಡೆ ತೋಜು ನಿಕ್ ತೋಜುನ ತಿರ್ತಿಡೆ ಮೆಂಬರ್ ಅಂದು ಅವನು ಈ ತೋಜು ಮಾತೆರೆಗಳೊಂಜಿ ದೆರ್ತ್ ತೋಜು ಬಾಂಬೆ ಮೆಂಬರ್ ಅಂದು ಅಂದು ಮಾತೆರೆಗಳು ತೋಜುವ ಇತ್ತ ಕೋಸ್ಟಲ್ ಸ್ಪೈಸ್ಲ ಪಾಡ್ಯಾಡ ಇರ್ಲ ತಿರ್ತು ತೋಜುವಾರು ಒಂದು ಟ್ರೈ ಮನ್ಪುಳೆ 250 ರೂಪಾಯಿ ಆಯ್ತದ ದಾದ ಯಾರುಂಡು ನಾರಾಯಣ ಬಾಗ್ಲಂಗೆ ಟ್ರೈ ಮನ್ಪೊಳಿ ಅವರ ತೂಲಿ ಎಂಚಿನ ಅಂದು ಈ ತಿಂಗಳು 250 ಪೋಂಡಲ ಮಲ್ಲೆಜ್ಜಿ ಒಂಜಿ ನೀಲಿಡು ಬರ್ಪುಣಿರ ಬುಧರ್ ನನ್ನ ನಮ್ಮ ಒಂಜಿ ಪ್ರೈಸ್ ದೀಕ ಏಪಂಡಲ್ಲ ಟಾಪ್ ಫ್ಯಾನ್ಸ್ ಉಪ್ಪೇರತ್ತೆ ಏರು ಟಾಪ್ ಫ್ಯಾನ್ಸ್ ಉಪ್ಪೇರು ಅಕ್ಲೆಗ್ ಪ್ರೈಸ್ ದೀಕ ಒಂಜಿ 2 ಮೂಜಿಂದ ಅಂಚ ಏಪಂಡಲ್ಲ ಒಂಜಿ ಲೈವ್ ಸ್ಪೆಷಲ್ ಅನೌನ್ಸ್ ಮಾಡ್ಕೊಡು. ಇವತ್ತು ನಮ್ಮ ಗಿವ್ ಅವೇಸ್ ಉಂಟು ಲೈವಲ್ಲಿ, ಯಾರೆಲ್ಲ ಬಂದು ಜಾಸ್ತಿ ಮೆಸೇಜ್ ಹಾಕ್ತಾರ ಟಾಪ್ ಫ್ಯಾನಲ್ಲಿ ಇರ್ತಲ್ಲ 1 2 3 ಪ್ರೈಸ್ ಉಂಟು ಒಂದು ತೋಜಿನ ಮಾತ್ರ ಕಾಸು ಬರ್ಪುಜಿ ಅವನು ಕಾಸು ನಿಕ್ಕ ಬರ್ಪುಜಿ ಮಾರೆ ಎಂಕ ಬರ್ಪಿನಿಯಾ. ಕಾರ್ತಿಕ್ ಬಲ್ಪ ಬತ್ತೇರು ಹಾಯ್ ಕಾರ್ತಿಕ್ ಬಲ್ಪನ್ನ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಬೊಕ್ಕ ಬೊಕ್ಕ ಮನಸಾಂಡೆ ಹ್ಯಾಪಿ ವಿಜಯದಶಮಿ ರೆಗ್ಲಾ ಅರೆಗ್ 4 ಟಿಕೆಟ್ ಕರಿಯರೆ ಬಲ್ಲಿ ಒಂದೊಂದು 4 ಟಿಕೆಟ್ ಕೊರ್ರೆ ಬಲ್ಲಿ ಅಂದಂದು ಏನಂದ್ರೆ 4 ಟಿಕೆಟ್ ದೆತ್ತಿ ಜಡ್ಡ ನಾತೆ ಒಡ್ಚಪ್ಪ ಯಾನ್ ಅಂಚದಲ್ಲ ಪನ್ಪುಜಿ ಬೇಜ ನಿಕ್ಲೆ ಮನಸ್ಸಿತ್ತನ ಮಾತ್ರ ಯಾನ್ ಪಂಡೆಂದು ಎಲ್ಲ ಪಾಡೊಚ್ಚಿ ಕಾಸು ಆ್ಯಂಡ್ ಓಕೆ ಇಂಕು ತೊಂದರೆ ಅಜ್ಜಿ ಒಂದಮ್ಮ ಕ್ಲೋಸ್ ಇಲ್ಲ ಇಂಕುಲು ನೋ ಪ್ರಾಬ್ಲಮ್ ನಿಕ್ಲು ಪೂರ ತೂಲೆ ಖರ್ಚು ಮನ್ಪೊಳಿಂದಿತ್ತನ ಮಾತ್ರ ಮನ್ಪುಳೆ ಜಬರ್ದಸ್ತ್ ಇಜ್ಜಿ ಅಂಡ್ ಮಂತಡ್ಡೆ ಎಡ್ಡೆ ಒಂಜಿ ತೋಜುನು ನಿಕ್ಲ ಪುದಾರ್ ತೋಜುನು ಅಲ್ಪ ಐಕ್ ಬನ್ನಿ ಕೋಸ್ಟಲ್ ದಾರ್ ಧನಂಜಯನೆ ಪಾಡ್ಯರ್ ತಂದು ಬುಡಿಯರ್ ಅಂದ ಅಡೇನೆ ಸುದ್ದಿಜ್ಜಿ ನನ್ನ ಒಂಜಿ ತಿಂಗಳು ನಿನ್ನ ಪುದರ್ ಇಂಚೇನೆ ಉಪ್ಪುಂಡ ಅಂದೆನಲ್ಲ ಕೂಡ ಎದೂರುಡೆ ನಂಕ್ ದಾಲ ಇಜ್ಜಿ ಅವನು ನಿಕ್ಕ ದಾಲ ಇಜ್ಜಿ ನಿಕ್ಕ ಕಾಲಿ ಲೈವ್ ಒಂಜಿ ಖುಷಿ ಆಪುಣ ಆತೆ ಈ ಒಂಜಿ ಸಪೋರ್ಟ್ ಮನ್ಪುಣ ಎಂಕ್ಲೆ ಪಾಪದಕ್ಲಿಗೆ ಅಲ್ಲ ಅವಳ ಪೋಂಡು ಇದಾದ ಪಿರ ಎತ್ತಾನ ಕಾಸು ಕಾಸು ಪೋಂಡ ಮರೆ ಅಂಚ ಕಾಸು ಬತ್ತಿಜ ಅಂದಲ್ಲ ಪೋಂಡ ಕ್ಯಾನ್ಸಲ್ ಬಂದಲ್ಲ ಇಜ್ಜಿ ಅವು ಅಂಚ ಪೋಯಿನಿ ಬೊಕ್ಕ ವನಸಾಡೆ ಕೇಳಿದ್ರೆ ವನಸಾಡೆ ಸಿಸ್ಟರ್ ಇರ್ನಾಡೆ ಅದೇ ಸ್ಪೆಷಲ್ ಕೋಸ್ಟಲ್ ಸ್ಪೈಸ್ ಬರ್ತೀರಿ ಮೆಂಬರ್ ಅದು NTV ಬೇಸಿಕ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ಇರೆಗ್ಲಾ
ಈರ್ನ ಪಾಡ್ನಗಾರನ ಫೋನ್ ಮಾರಿ ಅರ್ನೆಂಚ ಪೋಯಿ ನಾವು ಆರೋಡೆ ಪೋಯ್ನಿ ಒಂತ ಪೊರ್ತು ಮಾತ್ರ ಉಪ್ಪು ನಂದು 5 ನಿಮಿಷ ಮೀನು ಏರ್ನಂಡಲ ಒರಿಯನ ಮಾತ್ರ ತುಜ್ಪೋಣ ಅಂದಲ್ಪ ಫಿಶ್ ಫ್ರೈ ಅಂದೇ ಓಕೆ 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 ಕುಲಭೂರಂಗ ಕುಲಭೂರಂಗ ಅರಿಯಲಾಗದು ಕುಲಭೂರಂಗ ಅರಿಯಲಾಗದು ಕುಲವೆಂದರಿಯಲಾಗದು ಗೋವ ಮಲ್ಲಜ್ಜಿ ಮಾತೇರೆಗ್ಲ ದೇವರ ಎಡ್ಡೆ ಮಲ್ಪಡು ಆಹಾ ಮುತ್ತಿನಂತ ಮಾತು 119 ಮೆಂಬರ್ಶಿಪ್ ಅಂದ ಐಟ್ಲಾ ಕುರೆ ಕಟ್ಟಿನ ಒಂಜಿ ತೂತಲ್ಲಿ ಕಲ್ಲರ್ ನಿನ್ನ 119 ಆಯನೆಂಚ ಆರೆಂಜ್ ಬತ್ತಿ ನಾವು ಆಯನೆಲ್ಲ ಗ್ರೀನೇ ಓಕೆ 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 ಅಂಚಂಡ ಬೊಕ್ಕೊಂಜಿ ತೆತ್ತೊಂಡ ಕಲ್ಲರ್ ಚೇಂಜ್ ಉಂಡ ನನ್ನೊಂಜಿ ಎರಡಲ್ಲ ಬೇತೆ ಕಲ್ಲರ್ ತೆತ್ತೊಂಡೆ ಕುಲವೆಂದರಿಯಲಾಗದು ಗೋವ ಕಾಯ್ವ ಪುಲ್ಲನಂತೆ ದೇವಲೋಕದ ಪಾರಿಜಾತವ ಹೂವಸತಿಗೆ ತಂದನಂತೆ ಕುಲವೋ ರಂಗ ಅರಿಯಲಾಗದು ಕುಲವೋ ರಂಗ ಅರಿಯಲಾಗದು 6386 6389 ಲೈಕ್ ಕೊಡಿ ಜನರು, ಯಾವುದಾವುದು ಎಲ್ಲರೂ ಲೈಕ್ ಕೊಡಿ. ನೋಡಿ ನಮ್ಮ ಧನಂಜಯನವರು ನಮಗೆ ಮೆಂಬರ್ಶಿಪ್ ತಗೊಂಡಿದ್ದಾರೆ, ಎಲ್ಲರೂ ಅವರಿಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. 89 90 90 ಆಯ್ಬೇಕ 91 ಆಯ್ಬೇಕ 92 97 ನಾಳೆ ನನ್ನಾಗಿ ದಾದ ಸ್ಪೆಷಲ್ ಕೇನಂದ್ರೆ ಪ್ರಮೋದ್ ಬಾವೆ ಮುದ್ದುಶ್ರೀ ಬರ್ತಾರೆ. ಹಾಯ್ ಮುದ್ದುಶ್ರೀ, ವೆಲ್ಕಮ್ ಟು ಲೈವ್. ಬಾರಿ ದಿನೋಡ್ ಬೊಕ್ಕ ಬರ್ತಾರೆ, ಎಂಚ ಉಳ್ಳಾರ ಬೊಕ್ಕ. ಹ್ಯಾಪಿ ವಿಜಯದಶಮಿ ಇರೆಗ್ಲ ಒಣಸಾಡೆ ದಾದೆ ಕಚ್ಪು. ಥ್ಯಾಂಕ್ ಯು ಸೋ ಮಚ್. ಬತ್ತಿನಕ್ ಲೈಕ್ ಕೊರ್ಲೆ, ಸಪೋರ್ಟ್ ಮನ್ಪಳೆ. ಕೋಡೆ ಒಂಜಿ ವಿಡಿಯೋ ಪಾಡ್ದೆ ಅವೆಲ್ಲ ತೂಲೆ, ಬೊಕ್ಕೊಂಜಿ ಚಾನೆಲ್ ಪಾಡ್ದೆ ಅವನ್ನ ತೂಲೆ. 2 ಚಾನೆಲ್ ಎಲ್ಲ ವಿಡಿಯೋ ಉಂಟು, ತೂ ಒಂದು ಸಪೋರ್ಟ್ ಮನ್ಪಳೆ. ಹಾಯ್ ಭಾಗ್ಯಕ್ಕ ವನದಲ್ಲೇರು. ಧನಂಜಯ್ ಬ್ರೋ ಎಂಕ್ ಮೆಂಬರ್ ಆತೀರು ತೂಲೆ. ಈರೆಂಚ ಉಳ್ಳಾರು ಅನ್ನ ಯಾನು ಹುಷಾರುಳ್ಳೆ. ಕೋಡೆಂಚೂರು ತರಬೇನೆತ್ತಲು ಅಂಚ ಬೇಗ ಜೈದೀನಿ ಬೊಕ್ಕ. ನಮ್ಮ ಲೈವ್ ಇತ್ತೆ ಕಮ್ಮಿ ಮಂತ ಒಂಜಿ ಟ್ಯೂಸ್ಡೇ ಥರ್ಸ್ಡೇ ಸಾಟರ್ಡೆ ಮೂಜಿ ಲೈವ್. ಅವಳ ನಡುಟು ಥರ್ಸ್ಡೇ ಸ್ಕಿಪ್ ಆಪಿನ ಚಾನ್ಸ್ ಉಂಟು. ರೆಡ್ಡೇ ಲೈವ್ ಯಾವ ಒಂದು ಮೋನೋ ಆಂಡತ್ತ ನಮ್ಮ ಮಂಚ ಬೊಕ್ಕ. ಮಾತೆಲ್ಲ ಮೆಂಬರ್ಶಿಪ್ ಎತ್ತಾಡ ಮನ್ಪೊಳಿ ತೊಂದರೆ ಅಜ್ಜಿ ಅಂಡೆ ಯಾನಾದ್ ಫನ್ ಪೂಜಿ ಎರಡಲ್ಲ. ಧನಂಜಯ ಬ್ರದರ್ ಹಾಯ್ ಬನ್ನೋದಿಲ್ಲರಿ ಬೊಕ್ಕ. ಲೈವ್ ಜನ ಕಮ್ಮಿ ಐತೆ, ಭಾರಿ ಕಮ್ಮಿ. ದಸರಾ ಶುರು ಅದು ಅಂದು ಅನ್ನ ಯಾನೀರ್ನ ಲೈವ್ ನಾಡುನು ಅಂದ
ಈ ನಾಡೊಂತಾರ ಅವು ಯಾನಿತ್ತೆ ನನ್ನ ಕಮ್ಮಿ ಅನ್ಪುನಂತೆ ಪಂಡ ದಿನವಲ್ಲ ಜನಕ್ಲೆ ದಯ ಡಿಸ್ಟರ್ಬ್ ಅನ್ಪುನು ಡಿಸ್ಟರ್ಬ್ ಅತ್ತು ಕೆಲವು ಪನ್ಪೇರು ದಿನವಲ್ಲ ಬಲೆ ಪನ್ಪೇರು ಕೆಲವು ಪನ್ಪೇರು ವೀಡಿಯೋ ಕಂಟೆಂಟ್ ಜಾಸ್ತಿ ಲೈವ್ ಇಡ್ಬೇಕ ವೀಡಿಯೋ ಬರ ಬಲಿ ಪೂಜೆ ಅಂಚೆ ಪನ್ಪೇರು ಅಂಡಲ್ಲ ಒಂತೆ ಕಮ್ಮಿ ಮಂತನ ಎಂಕ್ಲೊಂಚೂರು ರೆಸ್ಟ್ ದಿಕ್ಕುನು ವೀಡಿಯೋ ಬರ ಎಡಿಟ್ ಮಾಡ್ಪೇರು ದಾದ ಯೋಚನೆ ಮಂತೊಂದುಲ್ಲಾರು ಇರನ್ನು ಮಂಡೆ ಅನ್ನ ಡಿಸ್ಟರ್ಬ್ಗೆ ಲೈವ್ ಮಲ್ಪಲೆ ಓಕೆ 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 ಮನ್ಪುಗ ಮೂಜಿ ದಿನ ಎಂಕ್ ರೆಸ್ಟ್ ಬೋರ್ಡ್ ದಯಪಂಡ ಎಂಕ್ ಎಡಿಟಿಂಗ್ ಪ್ರಾಬ್ಲಮ್ ಆಪುನ ಲೈಕ್ ಅಂಚೆ ಅದು ವೀಡಿಯೋ ಪಾಡ್ರಲ್ಲ ಆಪುಜಿ ಬೊಕ್ಕ ರಾತ್ರಿ ಮಸ್ತ್ ಕುಲ್ಲೋಡು ಆಪುಂಡು ಒಂಜಿ ಬೊಕ್ಕ ಒಂಜಿ ಕಮ್ಮಿ ಮನ್ಪುಗ 2 ಗಂಟೆ 2.5 ಗಂಟೆ ಅಂಚೆ 2 ಗಂಟೆ ಮಂತನಲ್ಲ ಯಾವನು ಒಂದು ಅಂಚ ಇತ್ತೆ ಬಿಗ್ ಬಾಸ್ ಶುರು ಅಂತಲ್ಲ ಇತ್ತೆ ಜನನೇ ಇಜ್ಜಿ ನಾನು ಇರು ದಿನೋಲ ನಾಡ್ಲೆ ಏಪ ತಿಕ್ಕೊಂಡು ಬರ್ತದೆ ಲೈಕ್ ಕೊಡ್ದು ಬೋಲೆ ಪಾತಿರ್ದು ಬೋಲೆ ಇದನ್ನ ಮರೆತು ಬರ್ಬೇಕ ಇರು ಯಾರೇ ನನ್ನ ಹಾಯ್ ಬಣ್ಣದಲ್ಲಿ ರೀ ಮುದ್ದು ತೆಲ್ಪು ಬರುತ್ತೆ ಮಾತೆಲ್ಲ ಸಪೋರ್ಟ್ ಮಲ್ಪಲೆ ಅಂದಂದು ಮಾತೆಲ್ಲ ಸಪೋರ್ಟ್ ಮಲ್ಪಲೆ ದಕ್ಕದ ಪೋತ್ರ ನಾಡು ನನ್ನ ದಿನೋಲ ಅಯ್ಯೋ ದೇವರೇ ಅಪ್ಪಣ್ಣ ನಾಡು ಮಾಡಿಂಚೆ ಸ್ಕ್ರೋಲ್ ಮಾಡ್ಬೋದ ವನಸಾಂಡೆ ವನಸಾಂಡೆ ಅನ್ನ ಪುಂಡಿಗಸಿ ಇರ್ನಾಂಡೆ ದಾದೆ ಸ್ಪೆಷಲ್ ಇರೇಗ ಸಂಪತ್ತನ್ನೇ ದೂರ ಮಾಯಾತೀರಿ ಸಂಪತ್ತನ್ನೇ ಪಂದಿತ್ತೀರಿ ಆರು ಇನಿ ನುಂಡತೆ ದಸರಾ ಉಂಡತೆ ಅಂಚೆ ಬಿಸಿ ಉಪ್ಪುವೇರು ಬಂತೀರ ಆಂಡ ಬರ್ಪೆ ಜನ ಬರ್ಪೂಜಿ ಬಂತೀರಿ ಶನಿವಾರ ಬರುವೇರು ಶನಿವಾರ ಕುಂದಾಪುರ ಹುಡುಗ ಬರ್ತೀರಿ ಹಾಯ್ ಕುಂದಾಪುರಣ್ಣ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಒಂಜಿ ಲೈವ್ ವಿಡಿಯೋ ಬೈದಿನ ನಿಕುಲು ಏರ್ನ ತೂತಿದ್ಯಾರ ಅಂತ ತೋಜುಂಡು ಪೂರ ಕಮ್ಮಿ ವ್ಯೂಸ್ ಉಂಡು ಒಂಜಿ ಇನಿ ಬಿಸಿ ಉಳ್ಳಾರು ಎಲ್ಲಂಡಲ ಕುಲೊಂದು ತೂನೆಂಚು ಟೈಮ್ ತಿಕ್ಕನಾಗ ಮಾತೆಲ್ಲ ಎನ್ನೆಲ್ಲ ಆಂಡ ಸ್ಪೆಷಲ್ ದಾಲಜ್ಜಿ ತರಕಾರಿ ಅನ್ನ ಓಕೆ 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 ಎಲ್ಲ ಸ್ಪೆಷಲ್ ಎಲ್ಲ ಶುಕ್ರವಾರ ಎಲ್ಲಂಜಿ ಸ್ಪೆಷಲ್ ಮಾತೆರೆಗಳತೆ ಕೋರಿ ಮೀನು ಪೂರ ಒಂಜಿ ವಾರದ ಪೂರ ಹೊರಾಣಿ ಕುಂದಾಪುರ ಬ್ರೋ ಮಾತ ಲೈವ್ ಐಡಿಲ ಮತ್ತೆ ಲೈಕ್ ಕೊಡ್ತು ಪೋಲೆ ಅವೇ ವಿಜಯದಶಮಿ ಶುಭಾಶಯಗಳು ಎಂಚ ನಿಕ್ಕಲು ಆಚರಣೆ ಮಾಡ್ತಾರೆ ಲೈಕ್ ಕೊಡಿ ಹೌದು ಧನಂಜಯರು ಪಾಪ ಹೇಳ್ತಾ ಇದ್ದಾರೆ ಲೈಕ್ ಕೊಡಿ ಅಂತ ಅವರು ಮೆಂಬರ್ಶಿಪ್ ತಗೊಂಡಿದ್ದಾರೆ 40 ರೂಪಾಯಿ ಹಾಕಿದ್ದಾರೆ ಮತ್ತೆ ಲೈಕ್ ಕೊಡಿ ಅಂತ ಪಾಪ ಅವರು ಕೇಳ್ತಿದ್ದಾರೆ ಎಂಥದ್ದು ಕಾಂತಾರ ಮೂವಿ ಸೂಪರ್ ತುಯರೆ ವಾಸು ದಾಚು ಡಿ ಫ್ಯಾನ್ ಬರ್ತೀರಿ ಹಾಯ್ ಬ್ರೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ನಮ್ಮ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಎಲ್ಲ ಫುಡ್ ಎಲ್ಲ ವೀಡಿಯೋ ತೂಲೆ ಮಾತೆಲ್ಲ ಎಲ್ಲ ಎಡ್ಡೆ ದಿನ ಶುಕ್ರವಾರ ಅಂದ ಎಲ್ಲ ವೀಡಿಯೋ ತೂಲೆ ಮಾತೆಲ್ಲ ಅವೇ ಕಂದಾಪುರ ಹುಡುಗ ಹಾಯ್ ಬನ್ನೊಂದುಲ್ಲೇರು ಹಾಯ್ ದುಬೈದ ಶೋ ಉಂಡಾಕೇನೊಂದುಲ್ಲೇರು ದುಬೈಡ್ ಶೋ ಉಂಡಿಯಾ ಐತಾರ ಪೋಡು ಇನ್ನಿಲ್ಲ ಉಂಡು ಅಣ್ಣ ಎಂಕ ನೆನ್ಪೇಜ್ಜಾಣ ಇನ್ನೇ ಗೊತ್ತಾಯ್ನು ಪಿಕ್ಚರ್ ಬರ್ಪುನು ಬೊಕ್ಕ ನನ್ನ ಐತಾರನೆ ಪೋಪಿನ ಬಾಕಿ ದಿನ
ಧನಂಜಯ ವನಸಾಂಡ ಸರಿತಾ ಅಂತ ಏನಂದ್ರೆ ದಾದ ಸ್ಪೆಷಲ್ ದುಬೈಡ್ ಪ್ರೀಮಿಯರ್ ಲೆತ್ತು ನೀವು ಮುರಣಿ ಎಂಕ್ಲೆ ಗೊತ್ತು ಜಾತಿ ಅವು ಕೆಲವು ಇಂಪಾರ್ಟೆಂಟ್ ಜನಕ್ಲೆ ಬರಲೆಪ್ಪುವೇರು ಎಂಗಳು ಬರೋ ಪಾಪ ತಗೊಳತ್ತ ಅಂಚೆ ನೆಪ್ಪುಜೇರಿ ಎಲ್ಲ ಕನ್ನಡ ಅವು ಓ ಲ್ಯಾಂಗ್ವೇಜ್ ಕನ್ನಡನೇ ಬೈದಿನತೆ ಕನ್ನಡ ಅದು ಅಮರೇಶ್ ಪಾಟೀಲ್ ಹಾಯ್ ಅಂತಿದ್ದಾರೆ. ಹಾಯ್ ಅಮರೇಶ್ ಪಾಟೀಲ್, ಹ್ಯಾಪಿ ವಿಜಯದಶಮಿ, ಹೇಗಿದ್ದೀರಿ ಎಲ್ಲರೂ? ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ದಸರಾ ಹಬ್ಬದ ಶುಭಾಶಯಗಳು. ನಿನ್ನೆ ಲೈವ್ ಮಾಡಿಲ್ಲ ನೀವು? ಇಲ್ಲ ಅಮರೇಶ್ ರವರೇ, ನಾನಿನ್ನು ವಾರದಲ್ಲಿ 3 ದಿವಸ ಲೈವ್ ಮಾಡೋದು, ಮಂಗಳವಾರ, ಗುರುವಾರ, ಶನಿವಾರ. ನೀವು ತಪ್ಪದೇ ಬಂದು ಸಪೋರ್ಟ್ ಮಾಡಿ ನನಗೆ. ಸೀತಾರಾಮಣ್ಣ ಬಂದರು. ಹಾಯ್ ಸೀತಾರಾಮಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಸೌಖ್ಯನೇ ಎಂಚ ಒಳ್ಳರು. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ, ಅಂಚನೆ ವಿಡಿಯೋ ಪೂರ ತೂದು ಸಪೋರ್ಟ್ ಮಾಡ್ಪ್ಲೆ. ಬೊಕ್ಕ ವಿಜಯದಶಮಿದ ಶುಭಾಶಯಗಳಿಗೆ. ಅಮರೇಶ್ ಪಾಟೀಲ್ ವಿಡಿಯೋ ನೋಡಿ ಕಾಮೆಂಟ್ ಹಾಕಿದ್ದೀರಾ, ತುಂಬ ಥ್ಯಾಂಕ್ಸ್ ನಿಮಗೆ. $34 ಅಂತಿದ್ದಾರೆ. ಹೌದು, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಸ್ಕಿಪ್ಪು ದೇವರೇ, ಧನಂಜಯನ ಸ್ಕಿಪ್ ಅಂತ ನೆಂಚೇನ್. ಓ ರಾಮ, ಮಾತೆಲ್ಲ ಸಪೋರ್ಟ್ ಮಲ್ಪ್ಲೆ, ಲೈಕ್ ಕೊಡಿ. ವನಸಾಂಡ ಸರಿತಾ ದಾದಾ ಸ್ಪೆಷಲ್ ಸ್ಕಿಪ್ಪು ನಾನು ಪೂರ ಓದಿಯೇ ಎಂಜಿನ ಸ್ಕಿಪ್ಪು. 49 ಸಬ್ಸ್ಕ್ರೈಬ್ ಆಗಿದ್ದಾರೆ, ಇನ್ನು ಒಂದೇ ಒಂದು ಬಾಕಿ ಇದೆ, ನಾವು ಲೈವ್ ಮಾಡ್ತೀವಿ. ನಿಮ್ಗಾ? ಓಕೆ ಓಕೆ ಏನು, ಯಾವುದು ಐ ಡಿ ನಿಮ್ಮದು? ಇದೇ ಐಡಿಯಾ? ಈಗ ಮಾಡ್ತೇನೆ ನಾನು, ನಿಲ್ಲಿ. ಅಮರೇಶ್ ಪಾಟೀಲ್ ಅಂತ ಉಂಟಾ? ಎಂತ ಉಂಟು ಐ ಡಿ ಹೆಸರು ಎಂತ ಉಂಟು? ಒಮ್ಮೆ ಬರೆಯಿರಿ ಇಲ್ಲಿ. ನೂತರು ಹಾಕಿದೆ. ಐ ಡಿ ಹೆಸರೇನುಂಟು ಸರ್ ನಿಮ್ಮದು ಚಾನೆಲ್ ಇದ್ದು? @Amresh Patil 5387. ನಾನು ಆಲ್ರೆಡಿ ಮಾಡಿದ್ದೆ ಇನ್ನೊಂದು ಐಡಿಯಲ್ಲಿ ಸಹ. ಇನ್ನೊಂದು ಐ ಡಿ ನೋಡ್ತೇನೆ. ಇನ್ನೊಂದು ಐಡಿಯಲ್ಲಿ ಮಾಡಿದ್ದೇನೆ ಆಲ್ರೆಡಿ. ನೀವು ಮೊನ್ನೆ ಹೇಳಿದ್ರಲ್ಲ, ಅದಕ್ಕೆ ಮಾಡಿದ್ದೇನೆ. ಅಮರೇಶ್ ಪಾಟೀಲ್ ಆಯ್ತು ನೋಡಿ, 50 ಆಯ್ತಾ? 50 ಆಯಿತು. ನೀವು ಲೈವಿಗೆ ಒಂದು ಕ್ಲಿಕ್ ಮಾಡಿ, ಅದು ಅಪ್ರೂವ್ ಆಗಲಿಕ್ಕೆ 24 ಗಂಟೆ ಬೇಕು. ಮತ್ತೆ ನೀವು ಲೈವ್ ಮಾಡ್ಬೋದು ನಾಳೆಯಿಂದ. ಇವತ್ತು ಮಾಡಿದರೆ ನಾಳೆಯಿಂದ ಮತ್ತೆ ಅಪ್ರೂವ್ ಆಗ್ತದೆ.
ನಾನೊಂದು ಐಡಿಯಲ್ಲಿ ಕಾಮೆಂಟ್ ಹಾಕಿದ್ದೇನೆ, ನೀವು ಸಹ ಅದಕ್ಕೆ ಸ್ವಲ್ಪ ರಿಟರ್ನ್ ಮಾಡಿ ಆಯಿತಾ. ಇವತ್ತು ಊಟ ಏನು ಸ್ಪೆಷಲ್? ನಮಗೆ ಏನು ಸ್ಪೆಷಲ್ ಏನಿಲ್ಲ, ನಾರ್ಮಲಿ ಊಟ ಇತ್ತು. ಪುಂಡಿಗಸಿ, ಕಡುಬು ಕಡುಬು. ವೇದಾವತಿ ಅಕ್ಕ ಬರ್ತೀರ? ಹಾಯ್ ವೇದಾವತಿ ಅಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಒಂಜಿ ಲೈಕ್ ಕೊಡು, ಸಪೋರ್ಟ್ ಮಾಡ್ಪ್ಲೇ. ಬೊಕ್ಕ ಕೋಟದ ವಿಡಿಯೋ ತುತ್ತಿ ಜಡ ವಿಡಿಯೋ ತುಲೆ ಸಪೋರ್ಟ್ ಮಾಡ್ಪ್ಲೇ. ವಿಜಯದಶಮಿ, ಹ್ಯಾಪಿ ವಿಜಯದಶಮಿ ರೆಗ್ಲ. ಯಾರೇನು ಲೈಕ್ ಕೊಡಲಿ? ಗುಡ್ ನೈಟ್ ಅಂತಿದ್ದಾರೆ ಉಮಾ ಅವರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇತ್ನವರ್ತಿ ಇತ್ತಿನೇಕ್ ಚಂದ್ರಗಾನಿಗ ಮೆಲ್ಕಾರ್ ಬರ್ತೀರ. ಹಾಯ್ ಅಣ್ಣ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಅಂಚನೆ ಎಂಕಲ್ನ ಚಾನೆಲ್ ತುತ್ತು ಜಡ್ಡ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಪ್ಲೇ. ಒಂಜಿ ವಿಡಿಯೋ ಪಾಡ್ಲಿ. ಮಲಿಂಗ ಭಟ್ರು ಬರ್ತೀರ. ಹಾಯ್ ಮಲಿಂಗ ಭಟ್ರೆ, ವೆಲ್ಕಮ್ ಟು ಲೈವ್. ಹ್ಯಾಪಿ ವಿಜಯದಶಮಿ ರೆಗ್ಲ. ಎಂಚ ಉಳ್ಳಾರು? ಮನಸಾಂಡೆ ದಾದ ಸ್ಪೆಷಲ್. ಹಾಯ್ ಅಣ್ಣ, ಮನಸಾಂಡೆಗೆ ಏನು ಎನ್ನ ಮನಸಾಂಡೆ ಸಿಸ್ಟರ್ ಇರ್ನಾಂಡೆ. ಮುಪ್ಪತ್ನಾಲ್ಕು ಲೈಕ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಥ್ಯಾಂಕ್ ಯು. ಯಾರೆಲ್ಲ ಇದ್ದೀರಾ ಲೈವಲ್ಲಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿದವರು ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿದವರು ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿದವರು ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಇನಿ ಮಜ್ಜಿಗೆ ಅವನು ಸಜ್ಜಿಗೆ ಅವನು ಅಂದೆ. ಓಕೆ ಓಕೆ ಓಕೆ, ಸಜ್ಜಿಗೆ ನೈಟ್ ಗೆಡ್ಡೆ ಅವನ ಚಟ್ನಿಜ ಚಂದ್ರ ಮುರಣಿದ ಪದ್ಯ ಉಂಡು. ಮುರಣಿದ ಪದ್ಯ ಉಂಡು. ಓ ಪದ್ಯ ಒಂಜಿ ರಡ್ಡು ಒಂಜಿ ಲೈನ್ ಪಂದ ನೆನಪನ್ಪುಲೆ ಓ ಒಂದು ಎನ್ನ ಮನಸ್ಸು ಆತಿಜಿ. ಇತ್ತೆ ಬೇಗ ಆತೆ ಇನಿ ಅತೆ ಯಾನ್ ಬೇಗ
ಬೇಗ ಕೇಂದ್ರ ಅಂದ್ ವನಸಾತ್ ಜಾನ್ ವನಸಾಂಡೆ ಏದೋ ತೆಕ್ಕ ಎಂದು ವನಸಾತ್ ಜಿ. ಓಕೆ ಓಕೆ. ಚಂದಮಾಮನ ಇರ್ಕೇಂದಿತ್ತಾರ ಅವನ್ ಗೊತ್ತುಜ್ಜಿ ಚಂದಮಾಮ ಇರುವವು ಪದ್ಯಕ್ಕೆ ಏನು ಗೊತ್ತುಜ್ಜಿ ಅಂಕ ಚಂದಮಾಮ ಅರಮನೆ ಮೇರೆ ನೀನಿರುವಾಗ ಚಿಂತೆ ಏತಕ್ಕೆ ಅವ್ವ ಗೊತ್ತುಜ್ಜಿ. ಎದೈತೆ ಅಕ್ಕ ನಮಸ್ತೆ ಮನದ್ಲೆ ನಾರಾಯಣ್ ಬಾವೆ ಒಳ್ಳಾರು ಓಡೆ ಮಂತ್ರ ಬಲಿಪಾರೀರು ಸುನೀತಾನ ಸುನಿ ಬರ್ತೀರ. ಹಾಯ್ ಸರ್, ಹೇಗಿದ್ದೀರಾ? ಊಟ ಆಯ್ತಾ? ಲೈಕ್ ಕೊಟ್ಟಿದ್ದೇನೆ. ನನಗೆ ಬ್ಯಾಕ್ ಬೋನ್ ಆಪರೇಷನ್ ಸಕ್ಸಸ್ ಆಯಿತು. 8 days ಆಯಿತು. ಇವತ್ತು ಮನೆಗೆ ಬಂದೆ. ಲೈವಲ್ಲಿ ಎಲ್ಲರಿಗೂ ಕೇಳಿದ್ದೇನೆ ಅಂತ ಹೇಳಿ. ನಾನು ಲೈವಲ್ಲಿ ತುಂಬ ಹೊತ್ತು ಮಾತಾಡೋಕ್ಕೆ ಆಗಲ್ಲ. ಓಕೆ 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 ಸಿಸ್ಟರ್, ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಬೇಗ ರಿಕವರಿ ಆಗಲಿ ಅಂತ ದೇವರ ಹತ್ರ ನಾವು ಸಹ ಪ್ರಾರ್ಥನೆ ಮಾಡ್ತೇವೆ ಆಯಿತಾ. ಓಕೆ ಬಾಯ್, ಗುಡ್ ನೈಟ್, ನಾಳೆ ಸಿಗೋಣ. ಓಕೆ ಓಕೆ, ನಾಳೆ ಇಲ್ಲ, ಸ್ಯಾಟರ್ಡೆ ಆಯಿತಾ. ಸ್ಯಾಟರ್ಡೆ ಬನ್ನಿ, ನಾಳೆ ರೆಸ್ಟ್ ನಮಗೆ. ಇನ್ನು ವಾರಕ್ಕೆ 3 ಸಲ ಮಾತ್ರ, ಮಂಗಳವಾರ, ಗುರುವಾರ, ಶನಿವಾರ. ಚಂದ್ರಗಾಣಿಗ ಮೆಲ್ಕಾರ ಅವರು ನಾಟಕ ಅಪ್ಪು ತುಳು ಅನ್ನೋದಿಲ್ಲ ಅಂದ ಆಯ್ತಾ. ಪದ್ಯ ಗೊತ್ತುಜ್ಜಿ ಎಂಕ ಚಂದಮಾಮನ ಆಯ್ತಾ. ಲಿರಿಕ್ಸ್ ಇತ್ತು ಪಾಡ್ಲೆ ಅನ್ ತೂಪೆ ಗೊತ್ತು ನಾನು, ಹೆಂಗೆ ಗೊತ್ತುಜ್ಜಿ ಲಿರಿಕ್ಸ್. ನಾಟಕ ತೂ ಅಂದೆ ಏರ ಕಾಲ ಅಂಡಿ ಇತ್ತೆ, ಬೊಂಬೆ ಡುಪ್ಪನಾಗ ತೂ ಅಂತ ಇತ್ತೆ ತೂಪಿನಿಜ್ಜಿ. ಬೊಂಬೆ ಡುಪ್ಪನ ಒಂಜಿ ನಾಟಕಲ ಬಿಡುವಂತುಜ. ವಾಟ್ ನೈಸ್ ಏಪಲರು ಬತ್ತು ನೈಸ್ ಇಂದವರೆ ಪಿಂದ ಅದು ನೈಸ್ ಅಂದೇ ಗೊತ್ತು ಜನ. ದಾದೆ ಸ್ಪೆಷಲ್ ಅಣ್ಣ ಇರೆಗೆ ಎಂಕ ದಾಲಜ್ಜಿ ಸ್ಪೆಷಲ್. ಹೋಟೆಲ್ ಪೋಯಿ ನೀ ಮೂಜಿ ಪುಂಡಿ ಬತ್ತವಾತೀನಿ ಗಸಿಬಾರ್ದು ಆತೆ 3 ಪುಂಡಿ ಆಗತ್ತೆ. ಇನ್ನು 2 ಜನ ಮೆಂಬರ್ ಆಯ್ರೆ ಇಂಕ ಅವೊಂಜಿ ಖುಷಿ. ಬ್ಲರ್ ತೋಜುಂಡು ಅಂದ ನೆಟ್ವರ್ಕ್ ಅಂತ. ಇತ್ತೆ ಸರಿಯಲ್ಲ ಎಂಕ ಸರಿ ತೋಜು ನಿಕ್ಲೆ ಬೆಳಾರ ಮೊಬೈಲ್ ಕ್ಲೀನ್ ಉಂಟದ ನಿಕಲ ಓವಿ ದಾದೆ ದಿನೋಲ ಲೈವ್ ಇಜ್ಜೆತ್ತೆ ಇಜ್ಜೆ ದಿನೋಲ ಮನ್ಪುಜಿ ನನ್ನ 2 ದಿನ ಕೊರ ಮನ್ಪುನು ಅಂಗಾರೆ ಶುಕ್ರ ಅಂಗಾರೆ ಗುರುವಾರ ಶನಿವಾರ ಬರೆದಿಲೆ. ಮಂಗಳವಾರ ಗುರುವಾರ ಶನಿವಾರ 8 ಸರಿಯಾಗಿ ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡುತ್ತೇವೆ. ಉಳಿದ 3 ದಿವಸ ನಾವು ನಿಮ್ಮ ಲೈವಿನಲ್ಲಿ ವಿನಂತಿ ಮಾಡುತ್ತೇವೆ. ಊರ್ದ ಪುಂಡಿನ ಅಂದಿ ಊರ್ದ ಪುಂಡಿಲ ಮೀನ್ ದರೆಸಲ
ಓಕೆ ರೋಮಿ ಒಳ್ಳೆ ರೋಮಿ ಎಲ್ಲಂಜಿ ತಿಕ್ಕುವೆ ಅಡಿ ಇಲ್ಲಡೆ ಪೋಂಡ ತಿಕ್ಕುವೆ ಪಾಡ್ವೇನ್ ಹಾಯ್ ಹಾ ಉಷಕ್ಕ ಬತ್ತೀರು ಹಾಯ್ ಉಷಕ್ಕ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಮನಸ್ಸಾಂಡೇರ್ನ ಹ್ಯಾಪಿ ವಿಜಯದಶಮಿರೆಗ್ ನಿಮಗೆ ಹ್ಯಾಪಿ ವಿಜಯದಶಮಿ ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಓಕೆ ಅನ್ನ ಬಂದಿಲ್ಲೇರಿ ಪ್ರೀತಮ್ ತಮಿಳು ಬರೆ ಒಂದಿಲ್ಲೇರು ನಿಮಗೂ ಕೂಡ ಅನ್ನ ಸೇಮ್ ಟು ಯು ಊಟ ಆಯಿತು ಊಟ ಆಯ್ತಾ ನಮ್ಮದು ಆಯಿತು ನಿಮ್ದು ಆಯ್ತಾ ಏನು ಸ್ಪೆಷಲ್ ಇತ್ತು ನಿಮಗೆ ನಾವು ಕಡುಬು ತಿಂದಿದ್ದೇವೆ ಇವತ್ತು ವೇದಾವತಿ ಡಿ ಕೆ ತಿಳ್ತಂದುಲ್ಲೇರು ಅದಕ್ಕೆ ನಮ್ಮಲ್ಲಿ ಇವತ್ತು ಆಲೂಗಡ್ಡೆಯ ರಸಿತ್ ಅನ್ನ ಮತ್ತು ಚಿಕನ್ ಗ್ರೇವಿ ಆಲೂಗಡ್ಡೆಯ ರಸಿತ ಅದೆಂಥದ್ದು ಆಲೂಗಡ್ಡೆಯ ರಸಿತ್ ಅಂದರೆ ಫಸ್ಟ್ ಟೈಮ್ ನಾನು ಕೇಳಿದ್ದು ಆಲೂಗಡ್ಡೆಯ ರೆಸಿಪಿಯಾ ಆಲೂಗಡ್ಡೆ ಗಸಿಯಾ ಓಕೆ 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 ಏನೋ ನನಗೆ ಕನ್ಫ್ಯೂಸ್ ಆಯಿತು ಏನಾದರೂ ಮಿಸ್ಟೇಕ್ ಆಯ್ತಂತ ರೆಸಿಪಿ ಅಂತ ಯೋಚಿಸಿದೆ ನಾನು ಮಂಗಳ ಗುರು ಶನಿ ಮುಜಿಡೆ ಸಂದ್ ಕರೆಕ್ಟ್ ಪೂರ ಮಂಗಳ ಬಲ ಗುರು ಬಲ ಶನಿ ಬಲ ಪೂರ ನಂಗೆ ಉಂಡಂಚ ನಂಗೆ ಉಪ್ಪೋಡು ಬರೆಯಾರ ಬೂಕೊಡು ಬರೆಯಾರ ಗೋಡೆಡ್ ಬರೇಲಿ ತಪ್ಪದೆ ಒಂದು ಲೈಕ್ ಕೊಟ್ಟು ಹೋಗಿ ತಪ್ಪದೆ ಒಂದು ಮೆಸೇಜ್ ಮಾಡಿ ಹೋಗಿ ಬರೆದೀಲೆ ಪಂಡರತ್ತ ಅವಕ್ಕೆ ಅನ್ನ ಓಕೆ 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 ಬೊಕ್ಕರ್ ನೆನಪರ್ಪು ಜೊತೆ ಐಕ್ ನೆನಪಂಡೆಡ್ಡದವ್ರ ಅರ್ನೊಂಜಿ ಲೈವ್ ಉಂಡೆ ಒಂಜಿ ಲೈಕ್ ಕೊರ್ಕ ಎಂಕ ಒಂಜಿ ದಿನ ಲೈವ್ ಮನ್ ಪಂದೆ ನಿಂತ ಮಸ್ತ್ ದಿನ ಇಲ್ಲ ಕಾಪುನ್ ಮಾರ್ರೆ ಸೂಪರ್ ಸೂಪರ್ ಬಂದ್ರಿ ನಾರಾಯಣ್ ಬಾವಿ ಒಂದು ತುಪ್ಪುಜಾರ ಬಿಗ್ ಬಾಸ್ ತೊಗೊಂಡಿದ್ದಾರ ಈ ಕೋಸ್ಟಾ ಸ್ಪೈಸ್ದಾರ ಬಿಗ್ ಬಾಸ್ ಒಂದು ನಡು ಒಂಜಿ ಲೈಕ್ ಸೂಪರ್ ನೈಸ್ ಬರೆಯೊಂದುಲ್ಲೇರಿ ನನಗೆ ಅರ್ಧ ಗಂಟೆ ಪಕ್ಕ ಬಂದು 2 ಗಂಟೆ ಬಟಾಟೆ ಗಸ್ಸಿ ಬಟಾಟೆ ಗಸ್ಸಿ
ಇನ್ನಿ ಲಾಸ್ಟ್ ದಸರಾ ಅಣ್ಣ ಎಗೇನ್ ಇರೆಗ್ ಹ್ಯಾಪಿ ದಸರಾ, ಹ್ಯಾಪಿ ವಿಜಯದಶಮಿ ಇರೆಗ್ಲ ಸೇಮ್ ಟು ಯು. ಮಂಗಳೂರಲ್ಲಿ ದಸರಾ ಜೋರು, ಹೌದೌದು ಮಂಗಳೂರಲ್ಲಿ ತುಂಬ ಜೋರು. ಆಯ್ತು, ಇವತ್ತು ಎಂಡ್ ಆಗ್ತಾ ಉಂಟಲ್ಲ, ನಾಳೆಯಿಂದ ಬೋರು. ಬನ್ನಿ ಬನ್ನಿ ಜನರೇ, ಮಾತಾಡಿ. ಕೋಶ ಸ್ಪೈಸ್ ವನಸ್, ಹೌದಾ ಊಟ ಮಾಡ್ತಿದ್ದೀರಾ? ಓಕೆ ಓಕೆ, ಮಾಡಿ ಮಾಡಿ ಮಾಡಿ. ಇರೇನ ಆಫೀಸ್ ವರ್ಕ್ಲ ಆಪುಂಡು ಅತ್ತೆ ಬಾಕಿದ 3 days ಇಡನ್ನ ಇಜ್ಜಿ ಎಂಕ್ ಆಫೀಸ್ ವರ್ಕ್ ಪಗೆಲ್ಡು ಮಾತ್ರ ನೈಟೆಡ್ ಉಂದು ಮನ್ಪೆರ ಆಪುಂಡು. ಎಂಕ್ ಎಡಿಟಿಂಗ್ ಪುರ ಮನ್ಪೆರ ಆಪುಂಡು, ಬೊಕ್ಕೊಂಚೂರು ಬೇಗ ಜೆಪ್ಪೆರ ಆಪುಂಡು. ಇತ್ತೆ ಮೂಜಿ ತಿಂಗಳು ಸರಿಗಟ್ಟ ನಿದ್ರೆ ಇಜ್ಜಿ ಎಂಕೆ ಅನ್ ಲೇಟ್ ಜೆತ್ತೊಂದಿನತೆ. ಇಜ್ಜಿ ನಾನು ಏಪನ 9 ಗಂಟೆಗೆ ಮುಲ್ತ ಜೆತ್ತದ ಆಪುಂಡು. ಊರುಡು ಜೆಪ್ಪುನಿರು ತುಂಬ ಯಾನ್ ಜೆತ್ತೊಂತೆ ಮುಲ್ಪ ಅಕ್ಕಳು ಲೇಟ್ ಜೆತ್ತೊಂದಿರಿ, ಯಾನ್ ಬೇಗ ಜೆತ್ತೊಂತೆ. ಇತ್ತೆ ಜೂನುಡು ಲೈವ್ ಸ್ಟಾರ್ಟ್ ಮಾಡ್ತೀವಕ್ಕ ದಿನವಲ್ಲ 11 ಜಿನ 16 ಅಂಚ ఒక ಕಾಂಡೆ ಬೇಗ ಎಚ್ಚರಿಕೆ ಆಪಿನಿ ಐಕ್ ಕೋಡೆ ಬೇಗ ಜೇದಿನಿ ಎನ್ಮಾಂಟೆಗೆ ಜೇದ ಎನ್ಮಾಂಟೆಗೆ ಜೇತದು ಕಾಂಡೆ 6 ಗಂಟೆಗೆ ಎಚ್ಚರಿಕೆ ಆನೆ ಮಕ್ಕೊಂತ ಪೊರಿಲಿ. ಎಲ್ಲರಿಗೂ ಶುಭರಾತ್ರಿ. ಹೌದಾ, ಓಕೆ ಓಕೆ. ಕುದ್ರೆ ಒಲಿದ ಲೈವ್ ತಗೊಂಡಿಲ್ಲ. ಓ ಅಂದ, ಓಕೆ. ಸಂಗಪ್ಪ ಕಂಬಾರ್ ಬಂದರು. ಹಾಯ್ ಸಂಗಪ್ಪಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಲೈಕ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೂ ವಿಜಯದಶಮಿಯ ಶುಭಾಶಯಗಳು. ಮತ್ತು ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲು? ದಸರಾ ಎಲ್ಲ ನೋಡಿದ್ರಾ? ದೇವಸ್ಥಾನಕ್ಕೆ ಹೋಗಿದ್ದೀರಾ? ಓಕೆ, ரெட்டுగా ఇట్లా ఓకే. ಮಲ್ಲಿಗೆದ ಅಲಂಕಾರನೆ ಕಣ್ಣನೆಲಿಕೆ ಭಯಭಕ್ತಿ ಸನ್ನಿಧಾನ ಯಾವ ಉಂತಗನ ಎರಲ ಹೆಜ್ಜೇರಿ ಜನ ಬಂದು ಮನ್ಪಗನ ಸ್ವಲ್ಪ ಲೈಕ್ ಕಾಂಡ್ ನಾರೇನನ್ನ ಶುಭರಾತ್ರಿ ಪಂಡ್ಯರನ್ನ ಅಂದಂದ ಅವೇ ಪೂರ ಪೋಯರುತ್ತೆ ನಮ್ಮ ಬಂದು ಅನ್ಪು ಗಂಜಂಡ 1 ಗಂಟೆ ಆಂಡ್ ಯಾವ ಇತ್ತ ಪುರ ಇನ್ನಿ ರಶ್ ಅದೇ ಪಂಡ ಪೂರ ಪಿದೇ ಪುರ ಪೋದುಪ್ಪೇರು ಐಕ್ ನೀವು ಒಂದು ಸಾಂಗ್ ಹಾಡಿ ಅಣ್ಣ, ಜನ ಬರ್ತಾರೆ. ಇನ್ನು ಸ್ವಲ್ಪ ಹೊತ್ತು ಇರಿ, 1-2 ಸಾಂಗ್ ಹಾಡಿ ಹೋಗಿ. ಯಾವ ಸಾಂಗ್ ಬೇಕು ನಿಮಗೆ? ಜನ ಎಲ್ಲ ಇಲ್ಲದ್ರೆ ಬೋರ್ ಆಗ್ತದಲ್ವ, ಜನ ಇದ್ರೆ ಖುಷಿ ಆಗ್ತದೆ. ನಮ್ಮೂರ ಮಂದಾರ ಹೂವೇ, ನಮ್ಮೊಳಗಿನ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಮಿರುಗು, ನಮ್ಮ ಬರಿದಾದ ಮನದಲ್ಲಿ ಮಿರುಗು.
ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾನನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮೆಲುಗು. ನಮ್ಮೂರ ಮಂದಾರ ಹೂವೇ, ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ. ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ. ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬೆಳಗಿ, ಸೊಗಸಾದ ಕಾರಂಜಿ ಬೆಳಗಿ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಲದ ಚೆಲುವೆ, ಬಳಿ ಬಂದು ಗಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ. ನಮ್ಮೂರ ಮಂದಾರ ಹೂವೇ, ನನ್ನ ಬರಿದಾದ ಮನದಲ್ಲಿ ಮೆಲುಗು, ನನ್ನ ಬರಿದಾದ ಮನದಲ್ಲಿ ಮೆಲುಗು. ಥ್ಯಾಂಕ್ ಯು. ಹರೀಶಣ್ಣ ಮತ್ತೆ ಬಂದಿದ್ದಾರೆ. ಥ್ಯಾಂಕ್ ಯು ಹರೀಶಣ್ಣ. ಮುದ್ದು ಬಂದರು. ಹಾಯ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ಶ್ರೀಲಂಕಾದವರು ಬಂದಿದ್ದಾರೆ. ಹಾಯ್. ಯಾರೇ ನನ್ನ ಬೇಗ ಜೆತ್ತದಾನೆ. ವಿಜಯದಶಮಿ ಸಾಂಗ್ ಯಾವುದಾದ್ರು ಅದು ಗೊತ್ತಿಲ್ಲ. ವಿಜಯದಶಮಿ ಸಾಂಗ್ ಗೊತ್ತಿಲ್ಲ. ವಾವ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ಇಲ್ಲ ಸಾಂಗ್ ಕೇಂದ್ರೆ ಬತ್ತೆ ಅನ್ನ ಅವನಿಲ್ಲ ಅಂದೆ. ಥ್ಯಾಂಕ್ ಯು ಸೋ ಮಚ್. ಆಯ್ ಮುದ್ದು ಯಾನು ಎಕಡೆ ಬತ್ತಿತ್ತೆ ಅನ್ನಂದು ಆರು ಎಕಡೆ ಬತ್ತಿತ್ತೇರು ಇತ್ತೆ ಫಿರ ಬತ್ತೇರು. ಥ್ಯಾಂಕ್ ಯು ಅಂದೆ ಹರೀಶಣ್ಣ ಅವನದಿಲ್ಲೇರು. ಪದ್ಯ ಬನ್ನಾಗ ಜನ ಬರ್ಪಿರತ್ತೆ ಜನ ಬರ್ಪುಜಿರದೆ ಅಂಚನ. ಓಕೆ ಪದ್ಯ ಪನೊಂದೆಪ್ಪುಗ ನಮ್ಮ ಪಣ್ಣ. ಧನಂಜಿ ಸಾಂಗ್ ಬರಡು ಲಲಲ್ಲ ಲಲಲ್ಲ ಲಲ ಲಲಲ 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 ಲಲ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೇಕೆ. ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೇಕೆ. ನಿಂಗಾಗಿ ಹೇಳುವೆ ಕತೆ ನೂರು ನಿಂದು ನಗಿಸುವೆ ಈ ನಿನ್ನನು. ಇರುಳನ್ನು ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯನು ಬಿಡದಂತೆ ಹಿಡಿವೆ ಈ ಕೈಯನು. ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೇಕೆ. ಈ ರಾತ್ರಿ ಹಾಡು ಕೆಸು ಮಾತಲಿ ನಾ ಕಂಡೆ ಇನಿದಾದ ಸವಿರಾಗವ. ನೀನಲ್ಲಿ ನಾನಿಲ್ಲಿ ಏಕಾಂತವೇ ನಾ ಕಂಡೆ ನಮ್ಮದೇ ಹೊಸ ಲೋಕವ.
ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಹಳಿಸದ ರಂಗೋಲಿ. ಆಸೆ ಹೂವ ಆಸಿ ಕಾದೆ ನಡೆ ನೀ ಕನಸ ಹೊಸಕಿ ಬಿಡದೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ. ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ಲಲಲ್ಲ 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 ನಿಂಗಾಗಿ ಕಾಣುವೆ ಹೊಸ ನೂರನ್ನು ನಿನ್ನ ನಗುವೆ ಮುನ್ನಡೆಯಾಗಿ ಜೊತೆಯಾಗಿ ಬಾಳುವೆ ನಿನ್ನ ನಾನಿಂದು ಹಾಡಲು ಮಧು ಅಂತಿದ್ದಾರೆ ವಿಶಾಗೌಡನವರು. ಥ್ಯಾಂಕ್ ಯು ಸೋ ಮಚ್. ಹೆಲ್ಪಿಂಗ್ ಹ್ಯಾಂಡ್ಸ್ ಬಂದರು, ವೈರಲ್ ವ್ಲಾಗರ್ ಹೆಲ್ಪಿಂಗ್ ಹ್ಯಾಂಡ್ಸ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡೋದಕ್ಕೆ. ಹೇಗಿದ್ದೀರಿ? ಊಟ ಆಯ್ತಾ? ಹ್ಯಾಪಿ ವಿಜಯದಶಮಿ ನಿಮಗೂ ಸಹ. ನೋಡಿ ನಾನು ಹೇಳಿಲ್ಲ ನೀವು ಸಾಂಗ್ ಆಡಿದ್ರೆ ಬರ್ತಾರೆ ಅಂತ. ಹೌದೌದು, ಸಾಂಗ್ ಆಡಿದಾಗ ಬರ್ತಾರೆ. ಬರ್ಪುನ ಅಂಡ ಈರೆಗ್ ಮೆಸೇಜಿ ಬರ್ಪುನ ಅಣ್ಣ ಎಂಕ್ ಮಲಯಾಳಿ ಬರ್ಪುಜಿ ಅವು ಶ್ರೀಲಂಕನ್ ಭಾಷೆ ಪಾತಿರ್ ನಾಜು ಮುದ್ದು ಈ ಅನ್ನೆ ಪದ್ಯ ಪನ್ಪುನತೆ ಅನ್ನೋಣ. ಈ ಅನ್ನೆ ಪದ್ಯ ಪನ್ಪುನತೆ ಅವನೊಂದು ಮುಖ ಪದ್ಯವನ್ನಂದೆ ಏನು ಲೈವ್ ಉಂದೆತ್ತೆ ನಾನು ಒರಿಯಪ್ಪನಗಳ ಪದ್ಯ ಪನೊಂದೆಪ್ಪು ಏನು ಅಂಚಾದ ಜಾಸ್ತಿ ಬಾಯಿ ಪಟ ಹಾಪಿನಂತೆ ಪಂಡ ಪದ್ಯದ ಒಂದು ಗೊತ್ತಾಪು ಏನೋ ಬೋರ್ಡಿಂಗ್ಲೇಗೆ ಇನ್ನು ಕೇವಲ 19 ನಿಮಿಷ ಇದೆ. ಸೂಪರ್ ಸಾಂಗ್ ಪನ್ಪರಣ್ಣವನಂದು. ಥ್ಯಾಂಕ್ ಯು ಸೋ ಮಚ್ ಮುದ್ದು ಸಿಸ್ಟರ್. ನಿಕ್ಲ ಆಶೀರ್ವಾದ ಉಪ್ಪಡು, ನಿಕ್ಲ ಪ್ರೀತಿ ಉಪ್ಪಡು, ನಿಕ್ಲ ಸಪೋರ್ಟ್ ಉಪ್ಪಡು. ಅರೆಗ್ ಈರು ಪದ್ಯ ಪನ್ನ ಬೇಜಾರುಡು ಅನ್ನ ಫೀಲಿಂಗ್ಸ್ ಅನ್ನ ಅಂದ ಇರೆಗೆ ಅರ್ಥ ಆಪನ ಓದರೆ ಹೆಂಗೊತ್ತು ದಾದ ಬರೀತಿರಂದು ಯಾನು ಖಾಲಿ ಹೆಂಗೆ ಕೊಡೆ ಶ್ರೀಲಂಕರ್ದು ಬೈದಿನಿಂದ ಫಂಡೇರಾರು ಅಂಚೆ ಏನು ಓದಿನ ಇನ್ನು ಶ್ರೀಲಂಕಾದಾರು. ಒಂಜಿ ಫೀಲಿಂಗ್ ಉಪ್ಪು ನಾನು ಕೊಡೊಂಜಿ ಪದ್ಯ ನೆನಪರ ಒಂದು ಫೀಲಿಂಗ್ ದನಿ ಅದೇನು ಪನ್ಕ ನಾನೊಂದು 14 ನಿಮಿಷ ಉಂಟು ಏರು ಬರ್ಪೇರು ಬರಡು ಪದ್ಯ ಒಂದೆಪ್ಪು ಕತೆ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಒಳವೆಂಬತೆಯೂ ತಂದಂತ ಹೂವು ಮುಡಿಯೇರೆ ನಲಿವು ಮುಡಿಜಾರೆ ನೋವು. ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿದ್ದು 301. 3 ಗಂಟಲ್ಲಿ ಈ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು.
ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಹೃದಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ, ಆನಂದದಿಂದ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ಗೆ. ಸೂಪರ್ ಅಂತಿದ್ದಾರೆ. ಹರೀಶನ್ನ ಸಪೋರ್ಟ್ ಮಾಡಿದ್ರು. ಮುದ್ದಕ್ಕ ಥ್ಯಾಂಕ್ ಯು ಅಣ್ಣ, ನೀವು ಕೇಳಿದ ತಕ್ಷಣ ಹಾಡು ಎಲ್ಲಿ ಬಿಟ್ರಲ್ಲ, ನಿಮ್ಮ ಹಾಡು ತುಂಬ ಚೆಂದ ಆಯಿತು. ಥ್ಯಾಂಕ್ ಯು. ಹಾಯ್ ವೇದಕ್ಕ ಅಂತಿದ್ದಾರೆ ಹರೀಶನ್ನ. ಸೂಪರ್ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಮುದ್ದು ಸಿಸ್ಟರ್. ಎನ್ನ ಫೇವರೇಟ್ ಸಾಂಗ್ ಬಂಡೇರಿ. ಥ್ಯಾಂಕ್ ಯು. ಒಡ್ಕ ಇರೇನಾವಣದಲ್ಲಿ ಅಂದಿ ಒಡ್ಕ ಬೋಡಾಪುಂಡು ಫೀಲಿಂಗ್ ಸಾಂಗ್ ಅರೆಗೆ ಈರು ಪದ್ಯ ಪನ್ನಾಗ ಬೇಜಾರುಡು ಅನ್ನ ಫೀಲಿಂಗ್ ಸಾಂಗ್ ಅನ್ನ ಅವನದಲ್ಲಿ ರಂದೊಂದು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ? ನಾವೀಗ ಫೀಲಿಂಗಲ್ಲಿದ್ದೇವೆ. ಸೊ ಫೀಲಿಂಗ್ ಸಾಂಗ್ ಆಡ್ತಾ ಇದ್ದೇವೆ. ಯಾರೆಲ್ಲ ಫೀಲಿಂಗ್ ಇದ್ದವರೆಲ್ಲ ಬಂದು ಲೈವಲ್ಲಿ ನೋಡಿ. ನಮ್ಮಲ್ಲಿ ನೋಡಿ, ನಮಗೆ 40 ರೂಪಾಯಿ ಕಾಸಾಗಿದೆ, 41 ಲೈಕ್ ಆಗಿದೆ. ಇನ್ನೊಂದು ಫೀಲಿಂಗ್ ಸಾಂಗ್ ಇನ್ನೊಂದು ಬರ್ತಾ ಉಂಟು ನೋಡಿ. ಎದ್ದು ಹೋಗ್ಬೇಡಿ ಯಾರು, ಕೂತ್ಕೊಳ್ಳಿ ಫೀಲಿಂಗ್ ಆಗಿ. ಜನ ಇಲ್ಲದ ಕಾರಣ ಫೀಲಿಂಗ್ ಸಾಂಗ್. ಹೌದೌದು. ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಹೂವು ಚೆಲುವಾಗಿ ಹರಲಿ ದುಂಬಿ ಸೆಲೆಯೋದು ಸಹಜ, ಹೆಣ್ಣು ಸೊಗಸಾಗಿ ಬೆಳೆದು ಗಂಡು ಬಯಸೋದು ಸಹಜ. ಹೀಗೇಕೆ ನಿನಗೆ ಏಕಾಂಗಿ ಬದುಕು, ಹೀಗೇಕೆ ನಿನಗೆ ಏಕಾಂಗಿ ಬದುಕು, ಸಂಗಾತಿರದೆ ಬಾಳೆಲ್ಲ ಬರಿದು. ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಭೂಮಿ ಆಕಾಶ ಸೇರಿ ಕಲೆದು ಕೂಡೋದು ಉಂಟೆ, ಕಡಲು ತಾನಾಗಿ ಹರಿದು ನದಿಗೆ ಸೇರೋದು ಉಂಟೆ. ಚೂರಾದ ಹೃದಯ ಮತ್ತೊಮ್ಮೆ ಮಿಡಿದು, ಚೂರಾದ ಹೃದಯ ಮತ್ತೊಮ್ಮೆ ಮಿಡಿದು, ಜೀವಂತ ಬದುಕಿ ಸಂಬಂಧ ತರದು. ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಉಷಾ ಮುದ್ದು ಸೂಪರ್ ಬಣ್ಣದಲ್ಲಿ ಹರೀಶನ್ನ ಥ್ಯಾಂಕ್ ಯು. 42 ಲೈಕ್ ಆಡ್ ಮಾಡಿರಿ. ಥ್ಯಾಂಕ್ ಯು. ಓ ಸಪೋರ್ಟ್, ಥ್ಯಾಂಕ್ ಯು. ಜನ ಇಲ್ಲದ ಕಾರಣ ಫೀಲಿಂಗ್ ಸಾಂಗ್. ಹೌದೌದು, ಇವತ್ತು ಜನ ಇಲ್ಲದ ಕಾರಣ ಫೀಲಿಂಗ್ ಸಾಂಗ್. ವಾವ್, ಸೂಪರ್ ಸಿಂಗಿಂಗ್ ಬ್ರದರ್ಸ್. ಸೋನಿ ಅಕ್ಕ ಬರ್ತೀರಿ, ನಮ್ಮ ಸಿಂಗಿಂಗ್ ಪಾರ್ಟ್ನರ್ ಕಮಿಟಿ. ಥ್ಯಾಂಕ್ ಯು ಸೋ ಮಚ್ ಸೋನಿ ಸಿಸ್ಟರ್, ವೆಲ್ಕಮ್ ಟು ಲೈವ್. ಎಂಗಳು ಫೀಲಿಂಗ್ ಸಾಂಗ್ ಪಣೋದಿಲ್ಲ ಏನು ಪೂರ ಏರ್ಲ ಇಜ್ಜಿರತ್ತೆ ಈಗ ಫೀಲಿಂಗ್ ಎಂಗಳಿಗೆ. ಕೊಡೊಂಜಿ ಫೀಲಿಂಗ್ ದಾದುಂಡು ಬೇತೆ ಫೀಲಿಂಗ್ ಸಾಂಗ್ ಉಂಟದಲ್ಲ.
ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು, ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಲ್ಲಿ ನಾನು ನಿನ್ನ ಕೈಸರೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಲ್ಲಿ ನಾನು ನಿನ್ನ ಕೈಸರೆ. ಕೂಡಿ ನಲಿವ ಆಸೆ ಮನದಿ ಕಾದಿರೆ, ಹಿತವು ಎಲ್ಲಿ ನಾವು ಬೇರೆ ಆದರೆ, ಹಿತವು ಎಲ್ಲಿ ನಾವು ಬೇರೆ ಆದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಆಗದು. ಥ್ಯಾಂಕ್ ಯು. ಫೀಲಿಂಗ್ ಸಾಂಗ್ ಅಲ್ಲ, ಸರಮಾಲೆಯಲ್ಲಿ ಇನ್ನೊಂದು ಯಾವುದಾದ್ರು ಉಂಟಾ ಫೀಲಿಂಗ್ ಇದ್ದು? ಹೆಂಗೆ ನೆನಪರು ಪೂಜಿ ಅಲ್ಲಾಹ್ ಅಕ್ಬರ್ ಅನ್ನೋದಿಲ್ಲ. ಹಾಯ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ನಲಿವ ಗುಲಾಬಿ ಹೂವೇ, ಮುಗಿಲ ಮೇಲೇರಿ ನಗುವೆ. ನಿನಗೆ ನನ್ನಲ್ಲಿ ಒಲವೋ, ಹರಿಯೇ ನನ್ನಲ್ಲಿ ಛಲವೋ. ನಲಿವ ಗುಲಾಬಿ ಹೂವೇ, ಒಲವೋ ಛಲವೋ, ಒಲವೋ ಅಹ ಛಲವೋ. ಸುಳಿದೆ ತಂಗಾಳಿಯಂತೆ, ನುಡಿದೆ ಸಂಗೀತದಂತೆ. ಸುಳಿದೆ ತಂಗಾಳಿಯಂತೆ, ನುಡಿದೆ ಸಂಗೀತದಂತೆ. ಒಲವಿನ ಬಲೆಯಲ್ಲಿ ಸೆಲೆಯುತ ಕುಣಿದೆ ಸೊಗಸಾಗಿ, ಹಿತವಾಗಿ ಮನವಾನಿ ಸೇರಲೆಂದೇ. ಬಯಕೆ ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಳಿದೆ, ಹಿಂದೇಕೆ ದೂರಾದೆ. ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಳಿದೆ, ಹಿಂದೇಕೆ ದೂರಾದೆ. ಹೀಗೇಕೆ ಮರೆಯಾದೆ ನಲಿವ ಗುಲಾಬಿ ಹೂವೇ, ಮುಗಿಲ ಮೇಲೇರಿ ನಗುವೆ. ನಿನಗೆ ನನ್ನಲ್ಲಿ ಒಲವೋ, ಹರಿಯೇ ನನ್ನಲ್ಲಿ ಛಲವೋ. ಸುಮವೇ ನೀ ಬಾಡದಂತೆ,
ಬಿಸಿಲ ನೀ ನೋಡದಂತೆ ನೆರಳಲಿ ಸುಖದಲ್ಲಿ ನಗುತ್ತಿರು ಚೆಲುವೆ ಇನ್ನೆಂದು ಎಂದೆಂದು ಇರು ನೀಯಾಗಿ ಹೀಗೆ ಇರಲಿ ನನಗೆಲ್ಲ ಬೇಗೆ ಕನಸಲಿ ನೋಡಿದ ಸಿರಿಯನು ಮರೆವೆ ನಿನಗಾಗಿ ನನಗಾಗಿ ಕನಸಲಿ ನೋಡಿದ ಸಿರಿಯನು ಮರೆವೆ ನನಗಾಗಿ ನನಗಾಗಿ ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನನಗೆ ನನ್ನಲ್ಲಿ ಒಲವು ಹರಿಯೇ ನನ್ನಲ್ಲಿ ಛಲವು ನಲಿವ ಗುಲಾಬಿ ಹೂವೆ. ಥ್ಯಾಂಕ್ ಯು ಆರ್ಟಿಕಲ್ ಎಂಜೆ ವಿಡಿಯೋ ಸೂಪರ್. ಥ್ಯಾಂಕ್ ಯು ಸಿಸ್ಟರ್. ವೇದಕ್ಕ ತೋಜಲೆ ಮಾತ್ರೆಗಳ ಅವೇ ಫೀಲಿಂಗ್ ಒಡ್ಕ ತೋಜಲೆ ಅನ್ನ ಇರ್ನ ಸುಮಕ್ಕ ಬೈಜ್ಯರ ಇನ್ನ ಬಂದಿಲ್ಲ ಅವರು ಇವನು. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಒಡ್ಕತ್ತು ಮಾರೆ ಬೆಚ್ಚ ನೀರು ಇರು ಒಡ್ಕ ಅಂದ್ರೆ ಅಡ್ಸತಿ ಮಾಡಿಡ್ಬೇಕ ಯೂಟ್ಯೂಬ್ ದಾಕೊಂಡು ಮೀನು ಎಂತೇಳಿ ಒಡ್ಕ ಅಂದೆ. ಸಂಸನ್ನೆ ಬರ್ತೀರಿ. ಹಾಯ್ ಸಂಸನ್ನ, ವೆಲ್ಕಮ್ ಟು ಲೈವ್. ಹ್ಯಾಪಿ ವಿಜಯದಶಮಿ ರೇಗೆ ಎಂಚ ಒಳ್ಳೆರು. ಥ್ಯಾಂಕ್ ಯು ಸೋ ಮಚ್ ಬರ್ತೀನಕ್ಕೆ ಲೈಕ್ ಕೊಡ್ತೀನಿ. ಅಂಜು ಲೈಕ್ ಕೊರಲಿ ಅಂಚನೆ ಕೋಡೆ ವಿಡಿಯೋ ಬಾರ್ದೆ ಅವೆಲ್ಲ ತುದು ಸಪೋರ್ಟ್ ಮಾಡ್ಪ್ಲೆ ಅನಸಂಡೆ ದಾದ ಸ್ಪೆಷಲ್ ಇರೇಗ ಎಂಕುಳಿತ ಫೀಲಿಂಗ್ ಸಾಂಗ್ ಇಡಲ್ಲ. ಅನ್ನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು. ಸುರಿಯುವ ಸೋನೆಯು ಸೂಸಿದೆ ನಿನ್ನದೆ ಪರಿಮಳ ಇನ್ಯಾರ ಕನಸಲು ನೀನು ಹೋದರೆ ತಳಮಳ. ಸೋನಿ ಸಿಸ್ಟರ್ ಎಲ್ಲ ಇದ್ದಾವೆ. ಸ್ಯಾಟರ್ಡೇ ನನ್ನ ವೀಕ್ಲಿ ಮೂಜಿ ದಿನ ಮಾತ್ರ, ಟ್ಯೂಸ್ಡೇ ಥರ್ಸ್ಡೇ ಸ್ಯಾಟರ್ಡೇ ಅವೇ ಬರೆದಿಲ್ಲ. ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನಯ ಮೊಗವನ್ನು ಕಂಡ ಕ್ಷಣ ನಾ ಕೈದಿ ನೀನೆ ಸೆರೆಮನೆ ಕಬ್ಬಿನನ್ನ ಅಪ್ಪಿಕೊಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ನನ್ನ ರೆಡ್ ಲೈಕ್ ಆಡ್ಬೇಕ ಪೋಯ್. ತುಟಿಗಳ ಹೂವಲಿ ಆಡದ ಮಾತಿನ ಸಿಹಿದೆ ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೇ ಸಹಿದೆ. ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ ನಿನಗುಂಟೆ ಇದರ ಕಲ್ಪನೆ. ನನ್ನ ಹೆಸರು ಕೂಗೆ ಒಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು
ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ಥ್ಯಾಂಕ್ ಯು ಅಣ್ಣ. ನಾನು ತೋರ್ಲಿಕ್ಕಿರುವೆನು ವಿಟ್ಟು ವಿಡುಂಗಲ್. I don't know. I don't understand, bro, what you are saying. But you are against my songs, right? Taranji, I was doing the same thing. I was preparing and I will send you that. One by one I will do it. So she is busy. Left. So Taranji, वो लोग busy है. इसके लिए मैं करते थे. मैं एक करके बैठूंगा, ठीक है? अभी भी शादी की बोला था, अभी तो खत्म नहीं हुआ. मालूम नहीं क्या बोलने का किसी को. कल को ಅಕ್ಷರಾಮೃತ ಬರ್ತಾರೆ. ಹಾಯ್ ಬ್ರದರ್ ಆನಂದಿಲ್ಲರ. ಹಾಯ್ ಅಕ್ಷರಾಮೃತ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ ಅಪೂರ್ವರವರೇ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. 50 ಲೈಕ್ ಹಾಕಿತ್ತು ನಮಗೆ. ನೀವು ಬಂದು ನನಗೆ ನೀವು ಬ್ಲೂ ಬ್ರದರ್ ನಾನು ಕೊಡಲಿಲ್ವಾ ನಿಮಗೆ? ಮೊನ್ನೆ ಕೊಟ್ಟಿಲ್ವಾ? ಸಾರಿ ಆಯಿತಾ, ಬೇಜಾರು ಮಾಡಬೇಡಿ. ಹ್ಯಾಪಿ ದಸರಾ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಮ್ಮ 50ನೇ ಲೈಕನ್ನು ಪೂರ್ಣಗೊಳಿಸಿದ್ದೀರಿ. ಸೊ ಇನ್ನು ನಾವು ಹೊರಡ್ಬೋದು ಕೆಲವೇ ಕ್ಷಣಗಳಲ್ಲಿ. ನಮ್ಮ 2 ಗಂಟೆ ಆಯಿತು. ಜಾಸ್ತಿ ಕೂರೋದು ಬೇಡ, ಮತ್ತು ಒಬ್ಬೊಬ್ಬರೇ ಬರ್ತಾ ಇದ್ರೆ ಆಗೋದಿಲ್ಲ, ತುಂಬ ಜನ ಇರಬೇಕು, ಆಗ ಖುಷಿ ಆಗ್ತದೆ. ಸೊ ಸೂಪರ್, ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಕಂಗ್ರ್ಯಾಚುಲೇಷನ್? 50ನೇ ಲೈಕ್ ಆಗಿದ್ದಕ್ಕ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಸಹ ಲೈವ್ ತುಂಬ ಚೆನ್ನಾಗಿರ್ತದೆ. ನಾನು ಸ್ವಲ್ಪ ಹೊತ್ತು ಇದ್ದೆ, ಮತ್ತೆ ಹೊರ ಬಂದೆ, ಕೆಲಸ ಇತ್ತು. ನಾವೆಲ್ಲ ಫೀಲಿಂಗ್ ಸಾಂಗ್ಸ್ ಆಡಿದ್ದೇವೆ ಇವತ್ತು. ಎಷ್ಟು ಫೀಲಿಂಗ್ ಸಾಂಗ್ಸ್ ಆಡಿದ್ದೇವೆ ಅಂದರೆ ಅದು ಲೆಕ್ಕ ಇಲ್ಲ. ಥ್ಯಾಂಕ್ ಯು ನಿಮಗೂ ಸಹ ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮದು ಸ್ವರ ಒಳ್ಳೇದುಂಟು, ಆಡ್ಬೋದು ನೀವು ಸಹ. ಬನ್ನಿ ಅಕ್ಷರಾಮೃತ ಸೂಪರ್ ಅಣ್ಣ ನೀವು. ಅಯ್ಯೋ ದೇವರೇ. ಆಡ್ತೀನಿ ನಾನು. ಹೌದಾ? ಓಕೆ. ನಾನು ಕೇಳಿಲ್ಲ, ಇನ್ನು ಕೇಳ್ತೇನೆ ಇನ್ನೊಮ್ಮೆ. ಮತ್ತೆಲ್ಲ ಟುಗೆದರ್ ಲೈವ್ ಮಾಡ್ಬೋದು ಬೇಕಾದರೆ, ಹಾಡ್ತಾ. ಅಲ್ಲಿ ಕೆಲವು ಹಾಡುಂಟು, ಫೀಮೇಲ್ ಸಿಂಗರ್ ಬೇಕಾಗ್ತದೆ ಕೆಲವು ಹಾಡಿಗೆ. ಬೇಡ ಅಂತ ಹಾಗೇನಿಲ್ಲ, ಮಾಡಲಿಕ್ಕೆ ಮನಸ್ಸಿದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಹಾಗೆ ಮಾಡುವ ಅಣ್ಣ ಅಂತಿದ್ದಾರೆ. ಓಕೆ, ಯಾವಾಗಲಾದರೂ ಫ್ರೀ ಮಾಡುವ. ನಾವು ಸಾಟರ್ಡೆ ಮಾಡ್ತೇವೆ. ಇನ್ನು ನಮ್ಮದು 3 ದಿವಸ ಇರೋದು. ಒಂದು ಸಾಟರ್ಡೆ, ಒಂದು ಮಂಗಳವಾರ, ಮತ್ತು ಒಂದು ಗುರುವಾರ, 3 ದಿವಸ. ಸೊ ಬಾಕಿ ದಿವಸ ನಿಮಗೆ ಟೈಮ್ ಇದ್ದರೆ ನಮಗೆ ಸೆಂಡ್ ಮಾಡಿ, ಟ್ರೈ ಮಾಡುವ. ಅದರಲ್ಲಿ ನಮ್ಮದು ಇದು ಜಾಸ್ತಿ ಆಗ್ತದೆ, ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಆಯಿತಾ? ಓಕೆ. ಇನ್ಸ್ಟಾಗ್ರಾಮಲ್ಲಿ ಇದ್ದೀರಲ್ಲ, ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕಳಿಸ್ಬೋದು. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ. ಸರಿ, ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇತ್ತು ಇವತ್ತು? ಹೇಗಿತ್ತು ದಸರಾ ನಿಮ್ಮದು? ಏನಾದರೂ ಸ್ಪೆಷಲ್ ಇತ್ತಲ್ಲ? ನಾರ್ಮಲ್ ನಮ್ಮ ಹಾಗೆ? ವೇದೋತಕ್ಕ ಇದ್ದೀರಾ? ಹೋದ್ರಾ? ಯಾರೆಲ್ಲ ಇದ್ದೀರಿ? ಮುದ್ದು ಸಿಸ್ಟರ್ ಇದ್ದೀರಾ? ಹೋದ್ರಾ? ಸನಿಲ್ ರವರು ಹೋದರು. ಸೊ ಎಲ್ಲರೂ ಹೋದರೆ ಮತ್ತೆ ನಾವು ಬಂದ್ ಮಾಡ್ತೇವೆ, ಅದಕ್ಕೋಸ್ಕರ. ಮತ್ತು ಸಾಕು, ಇವತ್ತಿದ್ದು ಸಾಕು. 2 ಗಂಟೆ ಆಯಿತು ನಮ್ಮದು. ಗುಡ್ ನೈಟ್ ಹೇಳೋಣ ನಾವು. ಮತ್ತು ನಾಳೆ ಎಡಿಟಿಂಗ್ ಮಾಡಲಿಕ್ಕುಂಟು. ಈಗ ಮಲಗುವುದು. ನಾಳೆ ಫ್ರೀ ಇದ್ದೇನಲ್ಲ, ಸಂಜೆ. ಇದ್ದವರು ಒಮ್ಮೆಲೆ ಕೈ ಮೇಲೆ ಮಾಡಿ, ಒಮ್ಮೆ 2-3 ಮೆಸೇಜ್ ಹಾಕಿ ನಾವು ಕ್ಲೋಸ್ ಮಾಡುವ ನಮ್ಮ ನಂತರ. ಹಲೋ ಯಾರಿದ್ದಾರೆ?
ಯಾರಿದ್ದೀರಿ ಲೈವಲ್ಲಿ ಒಂದು ಸಲ ಒಂದೆರಡು ಮೆಸೇಜ್ ಹಾಕಿ ಮತ್ತೆ ಕ್ಲೋಸ್ ಮಾಡುವ. ನಮ್ಮ ಟೈಮ್ ಆಯಿತು ಇವತ್ತಿದ್ದು 2 ಗಂಟೆ ಮುಕ್ತಾಯವಾಗ್ತಾ ಉಂಟು. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಇಷ್ಟರವರೆಗೆ ಎಲ್ಲ ಸಪೋರ್ಟ್ ಮಾಡಿದ್ದೀರಿ. ನೀವು ಸಪೋರ್ಟ್ ಮಾಡಿ ನಮ್ಮ ಫೀಲಿಂಗ್ ಸಾಂಗ್ಸ್ ಲೈವನ್ನು ಕೊನೆಗಿಳಿಸಿದ್ದೀರಿ. ಕೊಡಗಲ ಕೋಳಿ ನುಂಗಿತ್ತ ತಂಗಿ, ಕೊಡಗಲ ಕೋಳಿ ನುಂಗಿತ್ತ, ಕೊಡಗಲ ಕೋಳಿ ನುಂಗಿತ್ತ ತಂಗಿ, ಕೊಡಗಲ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ. ವೇದೋತೆಗೆ ಉಳ್ಳಾರಾ ಉಣಸಂತ ಉಳ್ಳಾರಾ ಉಳ್ಳ ಅನ್ನ. ಓಕೆ ಓಕೆ ಯಾವ ಅಂದ್ ಬಂದೋನ್ ಬುಗನೆ ಇರ್ನದಲ್ಲ ಉಂಡ ಲೈವ್ ಉಂಡ ಇದನ್ನ ಇಜ್ಜ. ಓ ಪಾರಿವಾಳ ಬಂದರು. ಹಾಯ್ ಪಾರಿವಾಳ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ನಿಮ್ಮ ನವೀನ್ ಬ್ರದರ್ ಊಟ ಆಯ್ತಾ? ನಮ್ದಾಯ್ತು ಪಾರಿವಾಳ, ನಿಮ್ದಾಯ್ತಾ? ಮತ್ತೆ ಎಲ್ಲಿದ್ದೀರಿ? ಯಾವ ಊರಿಗೆ ಹೊರಟಿದ್ದೀರಿ ನೀವು? ಹಾರುತ್ತಾ ಯಾವ ಲೈವಿಂದ ಲೈವಿಗೆ ಆಡ್ತಾ ಇದ್ದೀರಿ? ಮತ್ತೆ ಹಬ್ಬ ಜೋರ ನವೀನ್ ಬ್ರದರ್. ನಮಗೆ ಎಂತ ಹಬ್ಬ ಸರ್? ನಮಗೆ ಏನಿಲ್ಲ, ನಮಗೆ ಇಲ್ಲಿದ್ದಿದೆ ಎಂತ ಇಲ್ಲ, ಹಬ್ಬ ಇಲ್ಲ ಎಂತ ಇಲ್ಲ. ಓ GB ನಾಗೇಶ್ ಬಂದರು. ತರೀಕೆರೆ ಗುಡ್ ನೈಟ್ ಅಂತಿದ್ದಾರೆ. GB ನಾಗೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹ್ಯಾಪಿ ದಸರಾ ನಿಮಗೆ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಮತ್ತು ಊಟ ಮಾಡಿದ್ರೆ ಊಟ ಮಾಡಿ. ನಾವೀಗ ಲೈವ್ ಕ್ಲೋಸ್ ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಗುಡ್ ನೈಟ್ ಎಲ್ಲರಿಗೂ. ನಾವು ಸಹ ಹೊರಡುವ. ಎಲ್ಲರಿಗೂ ಶುಭವಾಗಲಿ. ನಾಳೆ ಬನ್ನಿ. ನಾಳೆ ಅಲ್ಲ ವೇದಾವತಿ, ಶುಭರಾತ್ರಿ. ಇರಗೆ ಬಾಯ್ ಬಂದಿದೆ. ಓಕೆ ಬಾಯ್, ಶುಭರಾತ್ರಿ. ಎಲ್ಲಂಜಿ ಸಾಟರ್ಡೆ ತಿಕ್ಕಗ ಎನ್ಮರೆಗೆ ಸರಿಯಾದ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.